हरे कृष्ण। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च। श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्ण पादान् सगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ ಕಿ ಜೈ। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಇಂದು ಅಧ್ಯಾಯ 21, ಮಾಯಾವಾದಿಗಳು ಪರಿವರ್ತಿತರಾದದ್ದು. ನಾವು ಹಿಂದಿನ ಅಧ್ಯಾಯದಲ್ಲಿ ಈಗ ನಾವು ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಶಂಕರರು ಏನಂತ ಮಾಡಿದ್ರು,
ವೇದಾಂತ ಸೂತ್ರಕ್ಕೆ ಪ್ರಚ್ಛನ್ನ ಮಾರ್ಗದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಚ್ಛನ್ನ ಮಾರ್ಗ ಅಂದ್ರೆ ಏನು? ಹರೇ ಕೃಷ್ಣ. ಪ್ರಚ್ಛನ್ನ ಮಾರ್ಗ ಅಂದ್ರೆ ಏನು? ಹರೇ ಕೃಷ್ಣ. ತಪ್ಪಾಗಿ ಪ್ರಚ್ಛನ್ನ ಮಾರ್ಗ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳೋದು. ಸೊ ಪ್ರಚ್ಛನ್ನ ಮಾರ್ಗದಲ್ಲಿ ಸುಮ್ಮನಿರ ಮರೆಯ ಬಾಯಿಲೆ. ಹರೇ ಕೃಷ್ಣ. ತತ್ವಮಸಿ ಓಂಕಾರವನ್ನು ಹರೇ ಕೃಷ್ಣ. ಪ್ರಚ್ಛನ್ನ ಮಾರ್ಗದಲ್ಲಿ ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಅಂತಹ ಪ್ರಯತ್ನಗಳಿಂದ ಭಗವಾನ್ ಚೈತನ್ಯರು ಖಂಡಿಸಿದರು. ಯಾಕೆಂದ್ರೆ ಅದು ತಪ್ಪು ಅರ್ಥವನ್ನ ಕೊಡ್ತದೆ. ಅದು ಆಗ ಈ ರೀತಿಯಾಗಿ ಭಗವಾನ್ ಚೈತನ್ಯರು ಇದನ್ನೆಲ್ಲ ವೇದಾಂತ ಸೂತ್ರದ ಬಗ್ಗೆ ಪ್ರಚ್ಛನ್ನ ಮಾರ್ಗದಲ್ಲಿ ಬರೆದ ಶಂಕರರ ಪ್ರಯತ್ನಗಳನ್ನು ಖಂಡಿಸಿದಾಗ ಅಲ್ಲಿ ತುಂಬಾ ಜನ ಮಾಯಾವಾದಿ ಸನ್ಯಾಸಿಗಳು ಅಲ್ಲಿ ಆ ಸಭೆಯಲ್ಲಿ ಇದ್ರು. ಆ ಚೈತನ್ಯ ಮಹಾಪ್ರಭುಗಳು ಮಾಡಿದ ಈ ಎಲ್ಲ ವಿವರಣೆ ಕೇಳಿ ಅವರು ಮೂಕ ವಿಸ್ಮಿತರಾದರು. ತುಂಬಾ ಆಶ್ಚರ್ಯ ಆಯ್ತು ಅವರಿಗೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಆಶ್ಚರ್ಯ ಆಗಿದೆ. ಚೈತನ್ಯ ಮಹಾಪ್ರಭುಗಳು ಏನೇನ್ ಹೇಳಿದ್ದಾರೆ ಅಂದ್ರೆ ನೇರ ಮಾರ್ಗದ ವ್ಯಾಖ್ಯಾನವನ್ನು ಕೇಳಿದ್ರು ಅವರು. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ? ನೇರವಾದ ವ್ಯಾಖ್ಯಾನ. ಆದ್ರೆ ಇಲ್ಲಿ ಶಂಕರರು ಏನೇನ್ ಮಾಡಿದ್ರು? ಪ್ರಚ್ಛನ್ನ ಮಾರ್ಗ ಅಂದ್ರೆ ಇಂಡೈರೆಕ್ಟ್. ಇವರು ಚೈತನ್ಯ ಮಹಾಪ್ರಭುಗಳು ಡೈರೆಕ್ಟ್ ವ್ಯಾಖ್ಯಾನ ಮಾಡಿದ್ದಾರೆ. ಆಗ ಅಲ್ಲಿ ಅನೇಕ ಜನ ಸನ್ಯಾಸಿಗಳು ಸೇರಿದ್ದಾಗ ಅವರಲ್ಲಿ ಒಬ್ಬ ಸನ್ಯಾಸಿ ಏನ್ ಹೇಳಿದ್ರು ನೋಡೋಣ. ಶ್ರೀಪಾದ ಚೈತನ್ಯರೇ, ಓಂಕಾರಕ್ಕೆ ಪರೋಕ್ಷ ಅರ್ಥ ಹೇಳಲಾಗಿರುವುದನ್ನು ನೀವು ಖಂಡಿಸುವುದು ಅತ್ಯಂತ ಮುಕ್ತವಾಗಿದೆ. ನೀವು ಹೇಳಿದ ವಿಷಯಗಳೆಲ್ಲವೂ ಉಪಯುಕ್ತ ವಿಷಯಗಳೇ ಸರಿ. ಏನ್ ಹೇಳ್ತಾರೆ? ಒಪ್ಕೊಳ್ತಾರೆ. ಅಲ್ಲಿ ಒಬ್ಬ ಸನ್ಯಾಸಿ ಎದ್ದು ನಿಂತ್ಕೊಂಡು ಹೇಳ್ತಾರೆ, ನೀವು ಓಂಕಾರಕ್ಕೆ ಪರೋಕ್ಷ ಅರ್ಥ ಹೇಳಿದ್ದರೆ ನೀವು ಖಂಡಿಸಿದ್ದೀರಿ, ಅದು ತುಂಬಾ ಸೂಕ್ತವಾಗಿದೆ. ನೀವು ಹೇಳಿದ್ದೆಲ್ಲ ಕೂಡ ಉಪಯುಕ್ತವಾದ ವಿಷಯಗಳು ಅಂತ ಹೇಳಿದ್ದಾರೆ. ಮತ್ತೇನ್ ಹೇಳ್ತಾನೆ ಅವರು ಏನ್ ಹೇಳ್ತಾರೆ? ಸುದೈವಿಯಾದ ಮನುಷ್ಯನೊಬ್ಬನು ಮಾತ್ರ ನಿಮ್ಮ ವ್ಯಾಖ್ಯಾನ ವಿಧಾನ ಸರಿಯಾದುದನ್ನು ಒಪ್ಪಿಕೊಳ್ಳಬಲ್ಲನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅದು ಸರಿ ಅಂತ ಒಪ್ಕೊಳ್ಬೇಕಾದ್ರೆ ಒಬ್ಬ ಮನುಷ್ಯ ಸುದೈವಿ ಆಗಿರಬೇಕು, ಅದೃಷ್ಟವಂತ ಆಗಿರಬೇಕು. ಸೊ ಹಾಗಾಗಿ ಇಲ್ಲಿ ಅವರು ಒಪ್ಕೋತಾರೆ. ಯಾರು? ಮಾಯಾವಾದಿಯಲ್ಲಿ ಒಬ್ಬ ಸನ್ಯಾಸಿ ಹೇಳ್ತಾರೆ, ಶಂಕರರ ವ್ಯಾಖ್ಯಾನಗಳು ಕೃತಕ ಹಾಗೂ ಕಲ್ಪಿತ. ಕೃತಕ ಅಂದ್ರೆ ಆರ್ಟಿಫಿಷಿಯಲ್, ಕಲ್ಪಿತ ಅಂದ್ರೆ ಇಮೇಜಿನ್ ಮಾಡ್ಕೊಂಡಿರೋದು ಅಂತ ಎಲ್ಲರಿಗೂ ಗೊತ್ತಿದೆ ನಮಗೆ. ಆದರೆ ನಾವು ಶಂಕರಾಚಾರ್ಯರ ಪಂಥಕ್ಕೆ ಸೇರಿದ್ದೇವೆ. ಸೊ ಹಾಗಾಗಿ ನಾವು ಅವರ ವ್ಯಾಖ್ಯಾನ ಸರಿ ಅಂತ ಒಪ್ಕೊಂಡ್ ಬಿಡ್ತೇವೆ. ಅವರು ತಪ್ಪು ವ್ಯಾಖ್ಯಾನ ಮಾಡಿದರೆ ಗೊತ್ತಿದೆ, ಆದರೆ ಅವರ ಪಂಥಕ್ಕೆ ಸೇರ್ಕೊಂಡಿರೋದ್ರಿಂದ ನಾವು ಅವರ ವ್ಯಾಖ್ಯಾನ ಸರಿ ಅಂತ ಒಪ್ಕೊಂಡ್ ಬಿಡ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನೀವು ಏನ್ ಮಾಡ್ಬೇಕು? ಚೈತನ್ಯ ಮಹಾಪ್ರಭುತ್ರೇ ಅವರು ಕೇಳ್ಕೊಂಡ್ರು, ನೀವು ನಮಗೆ ನೇರ ಮಾರ್ಗದ ವ್ಯಾಖ್ಯಾನ ಕೊಡಿ, ಅದನ್ನ ನಾವು ತಿಳ್ಕೊಳ್ತೇವೆ ನಿಮ್ಮ ಹತ್ರ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬೇಡ್ಕೊಂಡ್ರು ಒಬ್ಬ ಸನ್ಯಾಸಿ. ಈ ರೀತಿ ಒಬ್ಬ ಮಾಯಾವಾದಿ ಸನ್ಯಾಸಿ ಅವರ ಹತ್ರ ಅಲ್ಲಿ ಕೇಳ್ಕೊಂಡಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು? ವೇದಾಂತ ಸೂತ್ರದ ಪ್ರತಿ ಶ್ಲೋಕಕ್ಕೂ ಕೂಡ ಪ್ರತ್ಯಕ್ಷ ವಿಧಾನದ ವ್ಯಾಖ್ಯಾನವನ್ನ ಅವರು ಹೇಳಿದ್ರು. ಸೊ ಈಗ ನ್ಯಾಯವಾದಿಗಳ ವಿಚಾರ ಅವರು ಪ್ರಚ್ಛನ್ನ ಮಾರ್ಗದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಈಗ ಚೈತನ್ಯ ಮಹಾಪ್ರಭುಗಳು ನೇರವಾದ ವ್ಯಾಖ್ಯಾನ ಮಾಡಿದ್ರು. ಸರಿಯಾದ ವಿಧಾನದಲ್ಲಿ ವೇದಾಂತ ಸೂತ್ರಗಳ ವ್ಯಾಖ್ಯಾನ ಮಾಡಿದ್ರು. ಈಗ ಅದರಲ್ಲಿ ಮುಖ್ಯವಾಗಿ ಬ್ರಹ್ಮನ್ ಎನ್ನುವ ಶಬ್ದಕ್ಕೆ ಅರ್ಥ ಕೂಡ ಹೇಳಿದ್ರು. ಹರೇ ಕೃಷ್ಣ. ಬ್ರಹ್ಮನ್ ಅಂದ್ರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. 6 ಐಶ್ವರ್ಯಗಳನ್ನು ಹೊಂದಿರುವನು. ಸಕಲ ಐಶ್ವರ್ಯ. 6 ಐಶ್ವರ್ಯಗಳು ಹೊಂದಿರುವವನು. ನಿಮಗೆ ಏನ್ ತಿಳ್ಕೊಂಡಿದ್ದೀರಿ ಇಷ್ಟ ದಿನ ತನಕ? ಅದನ್ನ ಹೇಳ್ಬೇಕು. ಬ್ರಹ್ಮನ್ ಅಂದ್ರೆ ಜೀವಿ ಮಾತಾಜಿ, ಆತ್ಮಕ್ಕೂ ಕೂಡ ಬ್ರಹ್ಮನ್ ಅಂತ ಕರೀತಾರೆ.
ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಏನು? ಮಾತಾಜಿ, ಬ್ರಹ್ಮನ್ ಅಂದರೆ ಶರೀರದ ಪ್ರಭೆಗಳು. ಸಕಲ ಐಶ್ವರ್ಯ ಮಾತಾಜಿ. ಯಾರ ಶರೀರದ ಪ್ರಭೆ? ಭಗವಂತನ ಪ್ರಭೆ. ಭಗವಂತನ ಶರೀರದಿಂದ ಸ್ಫುರಣಗೊಳ್ಳುತ್ತಿರುವ ಪ್ರಭೆ. ಇಲ್ಲಿ ನಾವು ಹೇಳೋಣ, ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ವ್ಯಾಖ್ಯಾನ ಕೊಡ್ತಾರೆ ನೋಡೋಣ. ಸಕಲ ಐಶ್ವರ್ಯ. ಬ್ರಹ್ಮನ್ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಸಕಲ ಐಶ್ವರ್ಯ, ಸಕಲ ಕೀರ್ತಿ, ಸರ್ವಶಕ್ತಿ, ಸೌಂದರ್ಯ, ಸರ್ವಸ್ವ ಸೌಂದರ್ಯ, ಜ್ಞಾನ ಸರ್ವಸ್ವ, ಸರ್ವಸಂಗ ಪರಿತ್ಯಾಗ ಎಂಬ ಈ 6 ಐಶ್ವರ್ಯಗಳನ್ನು ಯಾರು ಪಡ್ಕೊಂಡಿದಾನೋ ಅಂತವನ ಸೂಚಕ. ಬ್ರಹ್ಮನ್ ಅಂತ ಅಂದ್ಕೊಳ್ಳೆ ಭಗವಾನ್ ಶ್ರೀಕೃಷ್ಣ ಅಂತ ತಿಳ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಅಂದ್ರೆ ಅದನ್ನೇ ಸೂಚನೆ ಮಾಡ್ತದೆ. ಹೇಗೆ ಅಂದ್ರೆ ಭಗವಂತ ಷಡೈಶ್ವರ್ಯ ಸಂಪನ್ನ. ಸೊ ಹಾಗಾಗಿ ಎಲ್ಲಿ ಬ್ರಹ್ಮನ್ ಶಬ್ದ ಬಂತೋ ಆವಾಗ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು? ಭಗವಾನ್ ಕೃಷ್ಣ ಅಂತ ಅರ್ಥ ಮಾಡಬೇಕು. ಭಗವಾನ್ ಕೃಷ್ಣ ಸ್ವತಃ ಈ ಜಗತ್ತು ಐಕ ಜಗತ್ತಿನಲ್ಲಿದ್ದಾಗ ಅವನು ಈ ಎಲ್ಲ ಷಡೈಶ್ವರ್ಯಗಳನ್ನು ಕೂಡ ಅವನು ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಪೂರ್ತಿ ತುಂಬಿ ಹೋದ ಪ್ರಮಾಣದಲ್ಲಿ ಅಷ್ಟು ಅದನ್ನ ಪ್ರದರ್ಶನ ಮಾಡಿದ್ದಾನೆ. ಅದಕ್ಕೆ ಏನ್ ಹೇಳ್ತಾರೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಂ ಭಗ ಇತಿಂಗನ. ಅಂದ್ರೆ ಇದು ಭಗ ಅಂದ್ರೆ ಎಲ್ಲ ಅವರ ಸಂಪತ್ತುಗಳು, ಭಗವಂತನ ಸಂಪತ್ತು, ಅವನ ಐಶ್ವರ್ಯಗಳು, ಷಡೈಶ್ವರ್ಯ 6 ಐಶ್ವರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಇದೆ. ಸೊ ಹಾಗಾಗಿ ಬ್ರಹ್ಮನ್ ಕೂಡ ನಾವು ಕೃಷ್ಣ ಅಂತ ತಿಳ್ಕೊಬೇಕು. ಕೃಷ್ಣನಿಗಿಂತ ಸಂಪದ್ಭರಿತರಾದ್ರು ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ ಮಾತಾಜಿ. ಏಕೆ ಇಲ್ಲ ಕೃಷ್ಣನಿಗಿಂತ ಸಂಪದ್ಭರಿತರಾದವರು? ಹೇಗೆ? ಭಗವಂತ ಅಲ್ವಾ ಮಾತಾಜಿ ಅವನು? ಭಗವಂತ ಆದ್ರೆ ಅವನ ಹತ್ರ ಎಲ್ಲ ಐಶ್ವರ್ಯಗಳು ಇದೆ, ನಮ್ಮ ಹತ್ರ ಏನು ನಾವು. ಷಡೈಶ್ವರ್ಯದಲ್ಲಿ ಅವನಿಗೆ ಎಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ವಸ್ತು ಭಗವಂತನಿಗೆ ಸೇರಿದ್ದು. ಸೊ ಹಾಗಾಗಿ ಅವನು ಸಕಲ ಐಶ್ವರ್ಯ ಅಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಜಗತ್ತು ಅಂದ್ರೆ ಆಧ್ಯಾತ್ಮಿಕ ಜಗತ್ತು, ಐಹಿಕ ಜಗತ್ತು, ಇಲ್ಲಿ ಇರ್ತಕ್ಕಂಥ ಸರ್ವಸ್ವವು ಭಗವಂತನಿಗೆ ಸೇರಿದ್ದು. ಹಾಗಾಗಿ ಅವನು ಸಕಲ ಐಶ್ವರ್ಯ ಸಂಪೂರ್ಣ ಅಂದರೆ ಸರ್ವ ಕೀರ್ತಿ ಅಂದ್ರೆ ಈಗ ಕೃಷ್ಣನಿಗೆ ಎಷ್ಟು ಕೀರ್ತಿ ಇದೆ, ಕೃಷ್ಣನ ಹೆಸರು ಎಷ್ಟು ಅಜರಾಮರ. ಆದರೆ ಕೆಲವರಿಗೆ ಕೀರ್ತಿ ಇರುತ್ತೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ತುಂಬಾ ಚಂದ ಕೆಲಸ ಮಾಡಿದ್ದಾರೆ, ಅವರಿಗೂ ಕೀರ್ತಿ ಇರುತ್ತೆ. ಅದರ ಕೀರ್ತಿ ಅವರು ಸ್ವಲ್ಪ ಕಾಲ ಮಾತ್ರ ಇರುತ್ತೆ, ಆಮೇಲೆ ನಶಿಸಿ ಹೋಗುತ್ತೆ. ಯಾರೋ ಒಬ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ, ಅವರಿಗೂ ಕೀರ್ತಿ ಇರುತ್ತೆ, ಆದರೆ ಅವರ ಕೀರ್ತಿ ಕೂಡ ಸ್ವಲ್ಪ ವರ್ಷ ಆದ್ಮೇಲೆ ಅದು ಮಾಸಿ ಹೋಗುತ್ತೆ. ಹಾಗೆ ಒಬ್ಬ ವಿಶ್ವ ಸುಂದರಿ ತುಂಬಾ ಕೀರ್ತಿ ಇರುತ್ತೆ, ಸೌಂದರ್ಯ ಇರುತ್ತೆ, ಆದರೆ ಅದು ಆ ಸೌಂದರ್ಯ ಎಲ್ಲಿವರೆಗೆ ಇರುತ್ತೆ? ಅವರು ವಯಸ್ಸಾಗುವವರೆಗೆ ಇರುತ್ತೆ. ಸೊ ಆದ್ದರಿಂದ ಆದರೆ ಭಗವಂತನ ಸೌಂದರ್ಯ ಸರ್ವಸ್ವ ಸೌಂದರ್ಯ. ಭಗವಂತ ಯಾವಾಗ್ಲೂ ಸೌಂದರ್ಯವಾಗಿ ಇರ್ತಾನೆ. ಯಾಕೆಂದ್ರೆ ನವಯೌವನಂಚ. ಆಮೇಲೆ ನವಯೌವನಂಚ 16 ವರ್ಷದವನ ಹುಡುಗನಿಗೆ ಇದ್ದಷ್ಟು ಅವರಷ್ಟು ಯೌವನದ ಆ ಕಳೆ ಇದ್ದಿರುತ್ತೆ. ಆದ್ರಿಂದ ಸರ್ವ ಸೌಂದರ್ಯ ಒಂದೇ ಅಲ್ಲ, ಕೃಷ್ಣನಿಗೆ ಸೌಂದರ್ಯ ಹೇಗಿದೆ ಕೇಳಿದ್ರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಅಂದ್ರೆ ಇಲ್ಲಿ ಕಂದರ್ಪ ಅಂದ್ರೆ ಇವನು ಅಂದ್ರೆ ಮದನ. ಸೊ ಮದನ ಅಂತ ಹೇಳ್ತಕ್ಕಂಥದ್ದು ಅವರು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಕೃಷ್ಣ ಕೋಟಿಗಟ್ಟಲೆ ಕಂದರ್ಪರು ಬಂದ್ರು ಅವರಿಗೂ ಮತ್ತೆ ಕೃಷ್ಣನ ಆ ಸೌಂದರ್ಯಕ್ಕೂ ಹೋಲಿಸ್ಲಿಕ್ಕೆ ಆಗುದಿಲ್ಲ. ಅದರಿಂದ ಕೃಷ್ಣ ಅತ್ಯಾಕರ್ಷಕ. ಆಮೇಲೆ ಸರ್ವಶಕ್ತಿ, ತುಂಬಾ ಶಕ್ತಿ ಸಂಪನ್ನ. ಎಷ್ಟೋ ಜನರ ಶಕ್ತಿ ಇದೆ, 300 kg ಇದನ್ನ ವೇಟ್ ಲಿಫ್ಟಿಂಗ್ ಮಾಡ್ತಾರೆ, 1 ಸೆಕೆಂಡ್ಗೆ ಇಟ್ಬಿಡ್ತಾರೆ. ಕೃಷ್ಣ ಗೋವರ್ಧನ ಗಿರಿಯನ್ನ ಈ ಕಿರುಬೆರಳು, ಎಡಗೈ ಕಿರುಬೆರಳಿನಲ್ಲಿ 7 ಹಗಲು 7 ರಾತ್ರಿ ಎತ್ತಿ ಹಿಡಿದಿದ್ದಾನೆ, 7 ವರ್ಷದ ಬಾಲಕ. ಇದು ಸಾಧ್ಯ ಆಗತ್ತೆ ಯಾರಿಗಾದ್ರೂ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಾಗಿ ಅವನು ಸರ್ವಶಕ್ತಿ ಸಂಪನ್ನ.
ಆಮೇಲೆ ಜ್ಞಾನ ಸರ್ವಸ್ವ, ಎಲ್ಲ ಸರ್ವಸ್ವ ಜ್ಞಾನವು ಕೂಡ ಭಗವಂತನಿಂದಲೇ ಹೊರಸೂಸುತ್ತೆ. ಸೊ ಹಾಗಾಗಿ ಆ ಜ್ಞಾನ ಸರ್ವಸ್ವ ಭಗವಂತ. ಸರ್ವಸಂಗ ಪರಿತ್ಯಾಗ, ಸರ್ವಸಂಗ ಪರಿತ್ಯಾಗ ಅಂದ್ರೆ ವೈರಾಗ್ಯ. ಭಗವಂತನಿಗಿದ್ದಷ್ಟು ವೈರಾಗ್ಯ ಬೇರೆ ಇಲ್ಲ. ಯಾಕೆಂದ್ರೆ ನೋಡಿ ಕೃಷ್ಣ ಹೇಗೆ ತೋರಿಸಿದ್ದಾನೆ ಅವನು ಕೃಷ್ಣ ಲೀಲೆಯಲ್ಲಿ, ಅಂದ್ರೆ ಸರ್ವಸಂಗ ಪರಿತ್ಯಾಗ ಅಲ್ಲಿ ಇದನ್ನ ಬಿಟ್ಟು ಹೋಗುವಾಗ, ವೃಂದಾವನವನ್ನು ಬಿಟ್ಟು ಹೋಗುವಾಗ, ಆಗ ಅವ್ರ ಕತ್ತು ಹಿಡಿದು ತಿರುಗಿಸುತ್ತಾ ನೋಡಲಿಲ್ಲ. ಅವರು ವ್ರಜವಾಸಿಗಳನ್ನ ಅಷ್ಟು ಹಚ್ಕೊಂಡು ಅಷ್ಟು ಪ್ರೀತಿಯಿಂದ ಇದ್ರೂ ಕೂಡ ಅವರು ತಿರುಗಿಸುತ್ತಾ ನೋಡ್ಲಿಲ್ಲ. ಅಕ್ರೂರ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಅವರಿಗೆ, ಅವ್ರ ಜೊತೆ ರಥ ಏರಿದ್ರೆ ತಿರುಗಿಸುತ್ತಾ ನೋಡ್ಲಿಲ್ಲ ವ್ರಜವಾಸಿಗಳನ್ನ. ಅವ್ರಿಗೆ ವ್ರಜವಾಸಿಗಳು ಎಷ್ಟು ಗೋಗರೆದ್ರು ಕೃಷ್ಣ ಹೋಗ್ಬೇಡ ಅಂತ, ಆದ್ರೂ ತಿರುಗಿಸುತ್ತಾ ನೋಡ್ಲಿಲ್ಲ. ಅದು ವೈರಾಗ್ಯ. ಈ ಎಲ್ಲವನ್ನು ಇರೋದ್ರಿಂದ ಅವನಿಗೆ ಬ್ರಹ್ಮನ್ ಅಂದ್ರೆ ನಾವು ಕೃಷ್ಣ, ಕೃಷ್ಣ ಭಗವಾನ್ ಕೃಷ್ಣ ಅಂತ. ಭಗವಾನ್ ಅಂದ್ರೆ ಭಗಗಳನ್ನು ಹೊಂದಿದವನು ಭಗವಂತ, ಆ ಷಡೈಶ್ವರ್ಯ ಸಂಪನ್ನ. ಸೊ ಹಾಗಾಗಿ ಯಾರು ಕೂಡ ಅಂದ್ರೆ ಕೃಷ್ಣನಿಗಿಂತ ಸಂಪತ್ತು ಇರುವವರು ಯಾರು ಇಲ್ಲ, ಅವನಿಗಿಂತ ಮೇಲಾದ ವಿದ್ಯಾಪಾರಂಗತರು ಯಾರು ಇಲ್ಲ, ಅವನಿಗಿಂತ ಚಲುವಾದವರು ಯಾರು ಇಲ್ಲ, ಅವನನ್ನು ಮೀರಿಸಿ ನಿಂತ ಶಕ್ತಿವಂತರು ಇಲ್ಲ, ಅವನಿಗಿಂತ ಕೀರ್ತಿವಂತರು ಯಾರು ಇಲ್ಲ, ಅವನಷ್ಟು ವೀರಾಕ್ತಿಗಳು ಯಾರು ಇಲ್ಲ. ಆದ್ದರಿಂದ ಕೃಷ್ಣ ಪರಮೋನ್ನತ ವ್ಯಕ್ತಿತ್ವ, ಅವನು ಪರಮೋನ್ನತ ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಭಗವಂತ ಅಂತ ತಿಳ್ಕೋಬೇಕು. ಸೊ ಈ ಮಾತನ್ನೇ ಅರ್ಜುನ ಹೇಳಿದ್ದಾನೆ ಕೃಷ್ಣನ ಬಗ್ಗೆ. ಏನ್ ಹೇಳಿದ್ದಾನೆ? ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಔಸ್ತ್ವಾ ಋಷಯಃ ಸರ್ವೇ ದೇವರ್ಷಿರ್ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಏನ್ ಹೇಳ್ತಾರೆ? ಪರಂ ಬ್ರಹ್ಮ, ನೀನು ಪರಬ್ರಹ್ಮ, ನೀನು ಪರಂಧಾಮ. ಪರಂಧಾಮ ಅಂದ್ರೆ ಶ್ರೇಷ್ಠವಾದ ಧಾಮ. ಸೊ ಪರಂಧಾಮ ಅಂದ್ರೆ ನೀನು ಪರಮೋನ್ನತ, ಎಲ್ಲರಿಗಿಂತ ಉನ್ನತನಾಗಿರ್ತಕ್ಕಂಥವನು. ಆಮೇಲೆ ನೀನು ಪರಬ್ರಹ್ಮ, ಪರಂ ಬ್ರಹ್ಮ, ಪರಮಧಾಮ. ಸೊ ಹಾಗಾಗಿ ಬ್ರಹ್ಮನ್ ಅಂತಂದ್ರೆ ಮಹಾ ಉನ್ನತವಾದ ಸ್ಥಾನ. ಅಂದ್ರೆ ಯಾರು ಅವರಿಗಿಂತ ಉನ್ನತರಾದ, ಕೃಷ್ಣನಿಗಿಂತ ಮೇಲೆ ಯಾರೂ ಇಲ್ಲ, ಕೃಷ್ಣನಿಗೆ ಸಮನಾದವರು ಯಾರು ಇಲ್ಲ ಭಗವಾನ್ ಕೃಷ್ಣನಿಗೆ. ಅದರಿಂದ ಅವನು ಮಹಾ ಉನ್ನತನು, ಅಂದ್ರೆ ಅಸಮೋರ್ಧ್ವ, ಅವನಿಗೆ ಸಮವಾದವರು ಯಾರೂ ಇಲ್ಲ. ಹಾಗಾಗಿ ಅವನು ಪರಂಬ್ರಹ್ಮ. ಪರಂಬ್ರಹ್ಮ ಆಗಿರೋದ್ರಿಂದ ಅವನು ಆಶ್ರಯ ಸ್ಥಾನ, ಅಂದ್ರೆ ಎಲ್ಲವೂ ಕೂಡ ಭಗವಂತನಲ್ಲಿ ಆಶ್ರಯ ಪಡ್ಕೊಳ್ತವೆ. ಸೊ ಹಾಗಾಗಿ ಅವನ ಐಶ್ವರ್ಯ, ಅವನ ಕೀರ್ತಿ, ಅವನ ಸೌಂದರ್ಯ, ಜ್ಞಾನ, ವಿರಕ್ತಿ, ಇದು 6 ಗುಣಗಳು ಷಡೈಶ್ವರ್ಯ ಸಂಪನ್ನ. ಅವು ಯಾವುದೂ ಕೂಡ ಐಹಿಕ ಅಲ್ಲ. ಇಲ್ಲಿ ಐಹಿಕದಲ್ಲಿ ಐಶ್ವರ್ಯ ಇರುತ್ತೆ, ಐಹಿಕದಲ್ಲಿ ಕೀರ್ತಿ ಇರುತ್ತೆ, ಐಹಿಕದಲ್ಲಿ ಶಕ್ತಿ ಇರುತ್ತೆ, ಐಹಿಕದಲ್ಲಿ ಕೆಲವರಿಗೆ ಸೌಂದರ್ಯ ಇರುತ್ತೆ, ಐಹಿಕದಲ್ಲಿ ಕೆಲವರು ಜ್ಞಾನ ತುಂಬ ಹೊಂದಿರ್ತಾರೆ, ಕೆಲವರು ವಿರಕ್ತಿ ಹೊಂದಿರ್ತಾರೆ. ಆದರೆ ಇವೆಲ್ಲ ಐಹಿಕದಲ್ಲಿರ್ತಕ್ಕಂಥದ್ದೆಲ್ಲ ತುಂಬಾ ಚಿಕ್ಕ ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ಎಲ್ಲ ಮತ್ತೆ ಅಲ್ಪ ಕಾಲದ್ದು. ಆದರೆ ಭಗವಂತನಲ್ಲಿರ್ತಕ್ಕಂಥ ಈ ಭಗಗಳು, ಅದು ಐಶ್ವರ್ಯ, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ, ವಿರಕ್ತಿ, ಇವು ಯಾವುದೂ ಐಹಿಕ ಅಲ್ಲ, ಅವೆಲ್ಲವೂ ಕೂಡ ದಿವ್ಯವಾದದ್ದು. ಅದು ಹೇಗೆ ಗೊತ್ತಾಗುತ್ತೆ ನಮ್ಗೆ? ಅದು ದಿವ್ಯವಾದದ್ದು ಅಂತ ಸಕಲ ವೇದ ಮಂತ್ರಗಳು ಹೇಳ್ತವೆ. ವೇದ ಮಂತ್ರಗಳು ಹೇಳ್ತಾ ಇದೆ, ಭಗವಂತನಿಗೆ ಸಂಬಂಧಪಟ್ಟಿದ್ದ ಯಾವುದೇ ಆಗಲಿ, ಯಾವುದೇ ವಸ್ತು ಎಲ್ಲವೂ ಕೂಡ ಅದು ದಿವ್ಯವಾದದ್ದು, ಈ ಐಹಿಕ ಜಗತ್ತಿಗೆ ಸೇರಿದ್ದಲ್ಲ ಅಂತ ಎಲ್ಲ ವೇದ ಮಂತ್ರಗಳು ಹೇಳ್ತಾ ಇದೆ. ಸೊ ಹಾಗಾಗಿ ವೇದಗಳಲ್ಲಿ ಬ್ರಹ್ಮನ್ ಅಂತ ಶಬ್ದ ನಾವು ಕೇಳಿದ ಕೂಡಲೇ ಏನ್ ತಿಳ್ಕೋಬೇಕು? ಬ್ರಹ್ಮ ಕೃಷ್ಣ, ಭಗವಾನ್ ಶ್ರೀಕೃಷ್ಣ ಎಂದು ತಿಳ್ಕೋಬೇಕು ಅಂತ ಯಾರು ಹೇಳಿದ್ರು? ಚೈತನ್ಯ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾರಿಗೆ ಹೇಳಿದ್ರು?
ರೂಪ ಯಾರಿಗೆ ಗೋಸ್ವಾಮಿ. ಹೇಳಿದ್ರು ಅವರು? ಮಾಯಾವಾದಿಗಳಿಗೆ ಮಾಯಾವಾದಿ ಸನ್ಯಾಸಿಗಳಿಗೆ ಅಲ್ಲಿ ಹೇಳಿದ್ರು. ಸೊ ನೀವು ಎಲ್ಲಿ ವೇದಗಳಲ್ಲಿ ಬ್ರಹ್ಮನ್ ಅಂತ ಬರ್ತದೆ ಅಲ್ಲಿ ನೀವು ಶ್ರೀಕೃಷ್ಣ ಅಂತ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಸೊ ಹಾಗೆ ಬುದ್ಧಿವಂತನಾದ ವ್ಯಕ್ತಿ ಬ್ರಹ್ಮನ್ ಎಂದು ಬರುವಲ್ಲೆಲ್ಲ ಕೃಷ್ಣ ಎಂದು ತಿದ್ದಿಕೊಳ್ಳುತ್ತಾನೆ. ನೋಡಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ದಾರೆ, ಯಾರು ಬುದ್ಧಿವಂತನಾಗಿರ್ತಾರೆ ಅವರು ವೇದ ಓದುವಾಗ ಬ್ರಹ್ಮನ್ ಅಂತ ಒಂದು ಶಬ್ದ ಬಂತು, ಅದನ್ನ ಏನಂತ ತಿದ್ಕೊಳ್ಬೇಕು? ದೇವೋತ್ತಮ ಪರಮ ಪುರುಷ ಎಂದು ಕೃಷ್ಣ ಅಂತ ತಿಳ್ಕೊಬೇಕು. ಕೃಷ್ಣ ಕೃಷ್ಣ ಬ್ರಹ್ಮನ್ ಅಂತ ಶಬ್ದ ಕಂಡ್ಕೊಳ್ಳೆ ಕೃಷ್ಣ ಕೃಷ್ಣ ಅಂತ ತಿದ್ದಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಐಕ ಪ್ರಕೃತಿಯ ಗುಣಗಳಲ್ಲಿ ಇಲ್ಲ, ಅಂದ್ರೆ 3 ಗುಣದಲ್ಲಿ ಬರೋದಿಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳಿಗೆ ಅವನು ಅತೀತ, ತ್ರಿಗುಣಾತೀತ ಈ 3 ಗುಣಗಳಲ್ಲಿ ಇಲ್ಲ. ಆದರೆ ಲೋಕಾತೀತ ಗುಣಧರ್ಮದಲ್ಲಿ ವಿಶೇಷ ಅರ್ಹತೆ ಉಳ್ಳವನು. ಅಂದ್ರೆ ಅವನಲ್ಲಿ ಅನೇಕ ದಿವ್ಯ ಗುಣಗಳಿವೆ. ಐಕ ಗುಣಗಳಿಲ್ಲ, ಅವನು ನಿರ್ಗುಣ, ಐಕ ಗುಣ ಇಲ್ಲ. ಆದರೆ ಅವನು ಸಗುಣ. ಯಾವ ಗುಣ ಇದೆ ಅವನಲ್ಲಿ? ಅಲೌಕಿಕ ಗುಣಗಳಿದೆ. ಅಲೌಕಿಕ ಅಂದ್ರೆ ಏನು? ಅವನಲ್ಲಿ ದಿವ್ಯ ಗುಣಗಳಿವೆ, ತುಂಬಾ ಇದೆ. ಅದನ್ನು ಎಷ್ಟು ಗುಣಗಳಿದೆ ಅಂತ ಯಾರು ಹೇಳಲಿಕ್ಕಾಗಲ್ಲ, ದಿವ್ಯ ಗುಣಗಳನ್ನ. ಹಾಗಾಗಿ ಭಗವಂತನನ್ನು ನಿರಾಕಾರ ಎಂದು ಯಾರಾದರೂ ಒಪ್ಕೊಂಡ್ರೆ ಅವರು ಅವನ ಆಧ್ಯಾತ್ಮಿಕ ಶಕ್ತಿಗಳನ್ನು ಅಲ್ಲಗಳದಂತೆ ಅಂತ. ಇದು ಅರ್ಥ ಆಯ್ತಾ? ಯಾರು ನಿರಾಕಾರ ಅಂತ ಹೇಳ್ತಾರೆ ಭಗವಂತನಿಗೆ, ಅಂದ್ರೆ ಭಗವಂತನ ಆಧ್ಯಾತ್ಮಿಕ ಶಕ್ತಿಗಳನ್ನ ಅವರು ಅಲ್ಲಗಳಿದ್ದಾರೆ, ಅವರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಯಾರೇ ಆಗಲಿ ಆ ಭಗವಂತನ ಆಧ್ಯಾತ್ಮಿಕ ಶಕ್ತಿಯ ನಿರಾಕಾರ ಪ್ರದರ್ಶನ, ಅಂದ್ರೆ ಅವರ ನಿರಾಕಾರ ಪ್ರದರ್ಶನ ಅಂದ್ರೆ ಆ ಭಗವಂತನ ಮೈಯಿಂದ ಸ್ಫುರಣವಾಗ್ತಿರುವ ಬ್ರಹ್ಮ ಜ್ಯೋತಿ, ಅದು ನಿರಾಕಾರ ಪ್ರದರ್ಶನ. ಅದನ್ನ ಒಪ್ಕೊಂಡ್ರೆ, ದೇವೋತ್ತಮ ಪರಮ ಪುರುಷನನ್ನು ಒಪ್ಕೊಳ್ಳದೆ ಹೋದ್ರೆ ಅಂತಹ ವ್ಯಕ್ತಿ ಪರಮ ಸತ್ಯವನ್ನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಅಂದರೆ ಅವರು ಅಪರಿಪೂರ್ಣ ಸಾಕ್ಷಾತ್ಕಾರ ಅವರದು. ಸೊ ಭಗವಂತನನ್ನು ಅಥವಾ ಪರಮೋನ್ನತನನ್ನು ಇಡಿಯಾಗಿ ಒಪ್ಪಿಕೊಂಡ್ರೆ ಅದು ಅವನ ಆಧ್ಯಾತ್ಮಿಕ ವೈವಿಧ್ಯವನ್ನು ಒಪ್ಪಿಕೊಂಡಂತೆ. ಸೊ ಹಾಗಾಗಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಬೇಕು ಅಂದ್ರೆ ಭಗವಂತನನ್ನ ನಾವು ಒಪ್ಕೊಳ್ಬೇಕು. ಬರೇ ಭಗವಂತ ನಿರಾಕಾರ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ದೇವೋತ್ತಮ ಪರಮ ಪುರುಷ ಎಂದು ಸೂಚಿಸಲು ವಿಫಲರಾಗುವ ನಿರಾಕಾರವಾದಿಗಳು ಅಪೂರ್ಣ ಗ್ರಹಿಕೆ ಪಡೆಯುತ್ತಾರೆ. ಅಂದ್ರೆ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಕೃಷ್ಣ ಭಗವಂತ ಅವನಿಗೆ ರೂಪ ಇದೆ ಅಂತ ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಅಪರಿಪೂರ್ಣ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅವ್ರು ಮಾಡ್ಕೊಂಡ್ರೆ ಅದು ಅಪರಿಪೂರ್ಣ ಸಾಕ್ಷಾತ್ಕಾರ. ಇದನ್ನ ಯಾರು ಹೇಳಿದ್ರು? ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು. ಯಾರಿಗೆ ಹೇಳಿದ್ರು? ಮಾಯಾವಾದಿಗಳಿಗೆ. ಈ ತರ ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅದು ಭಗವಂತನ ಅಪರಿಪೂರ್ಣ ಸಾಕ್ಷಾತ್ಕಾರ. ಹಾಗಾದ್ರೆ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಪೂರ್ಣವಾಗಿ ಒಪ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದು ಹೇಗೆ ಭಗವಂತನನ್ನ? ಭಗವಂತನನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಈ ಬರೀ ಕಣ್ಣಿಂದ ನೋಡಕ್ ಆಗಲ್ಲ ಕೃಷ್ಣನನ್ನ ಎದುರಿ ಕಂಡ್ರೆ ನನಗೆ ಒಪ್ಕೊಳ್ತೇನೆ, ಇಲ್ಲ ಅಂದ್ರೆ ನಮ್ಗೆ ಒಪ್ಕೊಳಲ್ಲ ಅಂತ ಹೀಗ ಕೆಲವರು ಹೇಳ್ತಾರಲ್ವಾ. ಸೊ ಹಾಗಾಗಿ ಕೃಷ್ಣನನ್ನ ನಾವು ಬರೀ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ. ಯಾಕೆ ಸಾಧ್ಯ ಇಲ್ಲ? ನಮ್ಮ ಕಣ್ಣುಗಳು ಅಷ್ಟು ಪೂರ್ಣವಾಗಿಲ್ಲ, ಯೋಗ್ಯತೆ ಇಲ್ಲ. ನಮ್ಮ ಕಣ್ಣುಗಳು ಐಹಿಕ ಕಣ್ಣುಗಳು ಪರಿಶುದ್ಧವಾಗಿಲ್ಲ. ನಮ್ಮ ಕಣ್ಣುಗಳು, ದೋಷ ಇದೆ. ಇಂದ್ರಿಯಗಳು ಅಪರಿಪೂರ್ಣ. ಏನ್ ಹೇಳ್ತಾರೆ? ಅತ ಶ್ರೀಕೃಷ್ಣ ನಾಭಾದಿ ನಭವೇ ಗ್ರಾಹ್ಯಮಿಂದ್ರಿಯೈ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಆದ್ಯಃ. ಹರೇ ಕೃಷ್ಣ. ಪ್ಲೀಸ್ ಕ್ಲಾಸಲ್ಲಿ ಕ್ವಶನ್ ಕೇಳಿದಾಗ ಮಾತ್ರ ಅನ್ಮ್ಯೂಟ್ ಆಗ್ಬೋದು, ಬೇರೆ ಟೈಮಲ್ಲಿ ಅನ್ಮ್ಯೂಟ್ ಆದ್ರೆ ತುಂಬಾ ತೊಂದರೆ ಆಗತ್ತೆ. ಹರೇ ಕೃಷ್ಣ. ಹಾಗಾಗಿ ಭಗವಂತನನ್ನು ಅರ್ಥ ಮಾಡ್ಬೇಕು ಅಂದ್ರೆ
ಅವರನ್ನು ಒಂದೇ ಒಂದು ಸೇವೋನ್ಮುಖೇ ಜಿಹ್ವಾದವು ಸ್ವಯಮೇವ ಸ್ಫುರತಿ ಆದ್ಯ ಅಂದ್ರೆ ಅತ ಶ್ರೀಕೃಷ್ಣ ನಾಮಾದಿ ನಭವೇದ್ ಗ್ರಾಹ್ಯಮಿಂದ್ರಿಯೈ. ಓ ಇಂದ್ರಿಯಗಳಿಂದ, ಈ ಐಹಿಕ ಇಂದ್ರಿಯಗಳಿಂದ ಭಗವಂತನನ್ನ ನಮಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ಸಾಧ್ಯ? ಕೇವಲ ಭಕ್ತಿ ಸೇವೆಯಿಂದ. ಸೇವೋನ್ಮುಖೇ ಜಿಹ್ವಾದವು ಸ್ವಯಮೇವ ಸ್ಫುರತಿ ಆದ್ಯ. ಆ ಸೇವೆ ಮಾಡ್ತಕ್ಕಂಥದ್ದು ಭಕ್ತಿ ಸೇವೆ ಮಾಡಿದಾಗ ಮಾತ್ರ ಭಗವಂತ ಅರ್ಥ ಆಗ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಸೊ ಹಾಗಾಗಿ ಇಲ್ಲಿ ಭಕ್ತಿ ಸೇವೆ ಮಾಡೋದ್ರಿಂದ ಭಗವಂತ ಅರ್ಥ ಮಾಡ್ಕೊಳ್ಬಹುದು ಅಂತ ವೈದಿಕ ಧರ್ಮ ಗ್ರಂಥಗಳು ಎತ್ತಿ ಹಿಡಿದಿವೆ. ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಕೂಡ ಹೇಳಿದೆ, ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಭಕ್ತಿ ಸೇವೆ ಮಾಡ್ಬೇಕು ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಭಕ್ತಿ ಸೇವೆ ಹೇಳಿದು ಎಲ್ಲಿಂದ ಪ್ರಾರಂಭವಾಗುತ್ತೆ? ಶ್ರವಣದಿಂದ ಪ್ರಾರಂಭವಾಗುತ್ತೆ. ಸೊ ಭಕ್ತಿ ಸೇವೆಯಲ್ಲಿ 9 ವಿಧವಾದ ಭಕ್ತಿ ಸೇವೆ ಯಾವುದು? ಹರೇ ಕೃಷ್ಣ. ಶ್ರವಣ, ಕೀರ್ತನ, ಸ್ಮರಣೆ. ಶ್ರವಣ, ಕೀರ್ತನ, ಸ್ಮರಣೆ, ಪಾದಸೇವೆ, ವಂದನೆ. ಶ್ರವಣಂ ಕೀರ್ತನಂ ಸತ್ಯ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಸಖ್ಯಂ ಆತ್ಮನಿವೇದನಂ. ಸೊ ಇದರಲ್ಲಿ ಶ್ರವಣ ಈ 9 ನವವಿಧ ಭಕ್ತಿ ಅಂದರೆ 9 ರೀತಿಯಿಂದ ಭಕ್ತಿಯನ್ನು ಭಗವಂತನಿಗೆ ಮಾಡಬಹುದು. ಭಕ್ತಿ ಸೇವೆಯನ್ನು, ಭಕ್ತಿ ಅಂದರೆ ಭಕ್ತಿ ಸೇವೆ ಎಂದು ಶ್ರೀಲಾ ಪ್ರಭುಪಾದರು ಹೇಳಿದ್ದಾರೆ. ಸೊ ಹಾಗಾಗಿ ಈ ಭಕ್ತಿ ಸೇವೆಯ 9 ಮಾರ್ಗಗಳಲ್ಲಿ ಮೊದಲನೆಯದು ಶ್ರವಣ. ಸೊ ಇದರಲ್ಲಿ 9 ವಿಧದಲ್ಲಿ ಮುಖ್ಯವಾದದ್ದು 3: ಶ್ರವಣ, ಕೀರ್ತನ, ಸ್ಮರಣ ಮತ್ತು 4ನೆಯದು ಪೂಜೆ. ಸೊ ಇದರಲ್ಲಿ ಈಗ ಶ್ರವಣದ ಬಗ್ಗೆ ಏನು ಮಹತ್ವ ಇದೆ? ಅತ್ಯುನ್ನತ ಭಗವಂತನನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಈ ಭಕ್ತಿ ಸೇವೆ ಮಾಡಿದಾಗ ಅತ್ಯುನ್ನತ ಮಟ್ಟದ ಪರಿಪೂರ್ಣತೆ ಅಂದರೆ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು. ಈಗ ಶ್ರವಣ ಇಂಪಾರ್ಟೆಂಟ್ ಯಾಕೆ ಅಂತ ಯಾಕೆ ಶ್ರವಣ ಪ್ರಧಾನ ಅಂತ ಹೇಳಿದ್ರಂದ್ರೆ, ಭಗವದ್ಗೀತೆಯಲ್ಲಿ ಶ್ರೀ ಭಗವಾನ್ ಹೇಳಿದ್ದಾರೆ, ಶ್ರೀ ಚೈತನ್ಯನಿಗೆ ಅರ್ಜುನನಿಗೆ ಹೇಳಿದ್ದಾರೆ. ಶ್ಲೋಕ 7 ಅಧ್ಯಾಯ 7 ಶ್ಲೋಕ 1ರಲ್ಲಿ ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತತ್ ಶೃಣು. ಕೇಳು ಅಂತ ಹೇಳಿದ್ದಾರೆ. ಏನನ್ನು ಕೇಳಬೇಕು? ನಾವು ಮೊದಲು ಕೇಳು ಅಂತ ಹೇಳ್ತಾ ಇದ್ದಾರೆ ಅರ್ಜುನ. ಏನನ್ನು ಕೇಳಬೇಕು ನಾವು? ಭಗವಂತನ ಕುತ್ಕೋಬೇಕು. ನಾವೇನನ್ನು ಕೇಳಬೇಕು? ಭಗವಂತನ ಬಗ್ಗೆ. ಅದೇ ಶೃಣ್ವತಾಂ ಸಕತಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ಏನನ್ನು ಕೇಳಬೇಕು ನಾವು? ಕೃಷ್ಣ ಕಥೆಗಳನ್ನು ಕೇಳಬೇಕು. ಈ ಕೃಷ್ಣ ಕಥೆಗಳನ್ನ ಯಾರಿಂದ ಕೇಳಬೇಕು ನಾವು? ಗುರುಗಳಿಂದ. ಕೃಷ್ಣ ಕಥೆಗಳನ್ನ ನಾವು ಸ್ವತಃ ಕೃಷ್ಣನಿಂದ ಕೇಳಬೇಕು. ಸ್ವತಃ ಕೃಷ್ಣ ಕೇಳಲಿಕ್ಕೆ ನಮಗೆ ಕಾಣ್ತಾನ? ನಮಗೆ ಅರ್ಜುನನಂತೂ ಸ್ವತಃ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ ಅಲ್ವಾ? ಅರ್ಜುನನು ಅವನು ಅತ್ಯಂತ ಶ್ರೇಷ್ಠ ಭಕ್ತ. ಸೊ ಹಾಗಾಗಿ ಅವನಿಗೆ ಸಿಕ್ಕಿದೆ ಅವಕಾಶ ಭಗವಂತನಿಂದ ನೇರವಾಗಿ ಕೇಳಲಿಕ್ಕೆ. ಈಗ ಭಗವಂತನಿಂದ ನೇರವಾಗಿ ಕೇಳಲಿಕ್ಕೆ ಆಗದಿದ್ದಾಗ ನಾವು ಭಗವಂತನನ್ನು ಯಾರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ಅಂತಹ ಶುದ್ಧ ಭಕ್ತರ ಹತ್ರ ನಾವು ಕೇಳಬೇಕು. ನಾವು ಯಾರ ಹತ್ರ ಕೇಳಬಾರ್ದು? ಮಾಯಾವಾದಿಗಳ ಹತ್ರ ಕೇಳಬಾರ್ದು. ಮಾಯಾವಾದಿಗಳು ಇದ್ರ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡೋದಿಲ್ಲ. ಅವರು ನಿರಾಕಾರವಾದಿಯಿಂದ ನಿರಾಕಾರವಾದಿಗಳು ಕೃಷ್ಣನ ಬಗ್ಗೆ ಮಾತಾಡಲ್ಲ. ಸೊ ಕೃಷ್ಣನ ಬಗ್ಗೆ ಯಾರು ಮಾತಾಡ್ತಾರೆ ಅಂದ್ರೆ ಸಹಜೀಯರು, ಅಭಕ್ತರು, ಸಹಜೀಯರು ಹೇಳ್ತಾರೆ. ಯಾಕೆ ಏನ್ ಹೇಳ್ತಾರೆ? ಅವ್ರು ಹೇಳಿದ್ದೆಲ್ಲ ಏನಾಗುತ್ತೆ ಅಂದ್ರೆ ಸರ್ಪೋಚ್ಚಿಷ್ಟ ಪಯ. ಯಾಕೆ ಕೇಳಬಾರ್ದು? ಅದು ಸರ್ಪೋಚ್ಚಿಷ್ಟ ಪಯ ಅಂದ್ರೆ ಸರ್ಪ ಮುಟ್ಟಿದ ಹಾಲಿನಂತೆ. ಸರ್ಪ ಮುಟ್ಟಿದ ಹಾಲನ್ನು ಕುಡಿತೀರಾ? ಇಲ್ಲ. ಕುಡಿದ್ರೆ ಏನಾಗತ್ತೆ? ವಿಷ.
ಹಾಗಾಗಿ ಅಭಕ್ತರಿಂದ ಯಾರು ಪಾಂಡಿತ್ಯದಿಂದ ಅಹಂಕಾರದಿಂದ ಇರ್ತಾರೆ ಅಂತವರಿಂದ ನಾವು ಕೇಳಬಾರ್ದು. ಯಾಕೆಂದ್ರೆ ಆತರ ಕೇಳಿದ್ರೆ ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮ್ದು ಕುಂಠಿತ ಆಗೋಗ್ತೇವೆ, ಪತನ ಹೊಂದ್ಬಿಡ್ತೇವೆ ನಾವು. ಆಧ್ಯಾತ್ಮಿಕ ಪ್ರಗತಿ ಮಾರ್ಗ ತಪ್ಪಿಸಿ ಬಿಡ್ತಾರೆ ಅವರು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಕಥೆಗಳನ್ನ ಕೇಳಬೇಕು. ಸೊ ಹಾಗಾಗಿ ಕೃಷ್ಣ ಕಥೆಗಳನ್ನ ಕೇಳುವುದ್ರಿಂದ ಹೇಗೆ ನಮಗೆ ಭಗವಂತ ಅರ್ಥ ಆಗ್ತಾನೆ ಅಂತ ನೋಡೋಣ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನಃ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಅಂದ್ರೆ ಭಗವಂತನ ಆ ಕತೆ, ಕೃಷ್ಣನ ಕಥೆಗಳನ್ನ ಕೇಳುವುದು ಅದು ಪುಣ್ಯವಂತೆ. ಯಾವ ಪುಣ್ಯ? ಭಕ್ತಿ ಪುಣ್ಯ, ಐಕ್ಯವಾದ ಪುಣ್ಯ ಅಲ್ಲ. ಸೊ ಆ ಕೃಷ್ಣನ ಕಥೆಗಳನ್ನ ಕೇಳುವುದೇ ಪುಣ್ಯ. ಸೊ ಈ ಕೃಷ್ಣನ ಕಥೆಗಳನ್ನು ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಹೃದಯಂತಸ್ಥೋ ಹಿ ಅಭದ್ರಾಣಿ, ಹೃದಯದಲ್ಲಿ ಇರ್ತಕ್ಕಂತ ಅಮಂಗಲಗಳು ಏನಾಗ್ತವೆ? ಹೋಗಿ ಬಿಡ್ತವೆ. ವಿದುನೋತಿ ಸುಹೃತ್ಸತಾಂ. ಆ ಕೃಷ್ಣನ ಕಥೆಗಳನ್ನ ಕೇಳ್ತಾ 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 ಆ ಹೃದಯದೊಳಗಿದ್ದ ಕೊಳಕೆಲ್ಲ ಹೋಗುತ್ತದೆ. ಎಷ್ಟೋ ಜನ್ಮಗಳಲ್ಲಿದ್ದ ಕೊಳಕು ಹೋಗ್ತದೆ. ಸೊ ಹಾಗಾಗಿ ನಾವು ಶ್ರವಣವನ್ನ ಮಾಡಬೇಕು. ಆಮೇಲೆ ಈ ಶ್ರವಣ ಮಾಡೋದ್ರಿಂದ ಏನಾಗತ್ತೆ? ಮುಂದೆ ಹೃದಯದಿಂದ ಅಮಂಗಲಗಳು ಹೋದಾಗ ಏನಾಗತ್ತೆ? ನಷ್ಟಪ್ರಾಯೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ನಿತ್ಯವೂ ನಾವು ಭಗವದ್ಗೀತೆ ಭಾಗವತ ಕೇಳಬೇಕು. ಸೊ ಭಾಗವತವನ್ನ ಕೇಳೋದ್ರಿಂದ ನಮ್ಗೆ ಏನಾಗುತ್ತೆ? ಅಭದ್ರಗಳು ನಷ್ಟವಾಗಿ ಹೋಗುತ್ತೇವೆ. ಅಂದ್ರೆ ಯಾವುದು ಅಭದ್ರ? ನಮ್ಮಲ್ಲಿರ್ತಕ್ಕಂತ ಎಲ್ಲ ಈ ಕೊಳೆ, ಐಹಿಕದ ಕೊಳೆ ಅದು ಕೂಡ ಹೊರಟು ಹೋಗುತ್ತೆ. ಆವಾಗ ಏನಾಗುತ್ತೆ? ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಅಂದ್ರೆ ಆ ಭಗವಂತನನ್ನ ಉತ್ತಮ ಶ್ಲೋಕಗಳಿಂದ ಹೊಗಳುತ್ತಾರಲ್ಲ, ಆ ಭಗವಂತನ ಮೇಲೆ ನಮಗೆ ಏನಾಗತ್ತೆ? ಭಕ್ತಿ, ಅದು ನೈಷ್ಟಿಕಿ. ಅದು ಭಕ್ತಿ ಹೇಳೋದು ತುಂಬಾ ನಮಗೆ ದೃಢವಾದ ಶ್ರದ್ಧೆ ಉಂಟಾಗುತ್ತೆ ಭಗವಂತನ ಭಕ್ತಿ ಸೇವೆಯಲ್ಲಿ. ಸೊ ಭಗವಂತ ನಿತ್ಯವೂ ನಾವು ಭಾಗವತ ಕೇಳೋದ್ರಿಂದ ನಮ್ಮ ಹೃದಯದಲ್ಲಿದ್ದಕ್ಕಂತಹ ಎಲ್ಲ ಕೊಳೆಗಳು ಬಹುತೇಕ ನಿವಾರಣೆ ಆಗತ್ತೆ. ಕಂಪ್ಲೀಟ್ 100% ಆಗಲ್ಲ, ಬಹುತೇಕ ನಿವಾರಣೆ ಆಗತ್ತೆ. ಮತ್ತು ಭಕ್ತಿ ಸೇವೆಯಲ್ಲಿ ನಿಷ್ಠರಾಗ್ತೇವೆ. ಸೊ ಅವಾಗ ಏನಾಗುತ್ತೆ? ಭಕ್ತಿ ಸೇವೆ ಮಾಡ್ತಾ 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 ನಮ್ಗೆ ಏನಾಗುತ್ತೆ? ತದಾ ರಜಸ್ತಮೋ ಭಾವಾಃ ಕಾಮಲೋಭಾದಯಶ್ಚಯೇ ಚೇತಯೇ ತೈರ್ ಅನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಅವಾಗ ನಮ್ಗೆ ಭಗವದ್ಗೀತೆ ಕೇಳಿ 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 ನಮ್ಗೆ ಏನಾಗುತ್ತೆ? ನಮ್ಮಲ್ಲಿದ್ದ ಹೃದಯದಲ್ಲಿದ್ದ ಕೊಳೆಗಳು ಯಾವುದು? ಆ ಕೊಳೆಗಳು ಯಾವುದು? ಜನ್ಮ ಜನ್ಮಾಂತರದ್ದು ಕೊಳೆ. ಯಾವ ಕೊಳೆ ಅದು? ಯಾವುದು ಐಕ್ಯದ ಕೊಳೆ? ಅರ್ಥ ಏನು? ತಮೋಗುಣ ಕೊಳೆ. ರಜೋಗುಣ, ತಮೋಗುಣ, ಕಾಮ, ಲೋಭ, ಈ ಕೊಳೆ. ಹರೇ ಕೃಷ್ಣ 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 ಹರೇ ಹರೇ. ಸೊ ಐಕ್ಯದ ಕೊಳೆ ಎಲ್ಲ ಹೋಗುತ್ತೆ ಅಂದ್ರೆ ರಜೋಗುಣ, ತಮೋಗುಣ, ಕಾಮ, ಲೋಭ ಹೋಗುತ್ತೆ. ಸೊ ಕಾಮ ಇಚ್ಛೆ, ಅದು ಬೇಕು ಇದು ಬೇಕು ಹೇಳ್ತಕ್ಕಂತ ಇಚ್ಛೆ, ಲೋಭ ಮತ್ತೂ ಬೇಕು ಇನ್ನೂ ಬೇಕು, ಆ ಲೋಭ ಅದೆಲ್ಲ ಹೊರಟು ಹೋಗುತ್ತದೆ. ಅವಾಗ ಏನಾಗುತ್ತೆ? ಚೇತಯೇ ತೈರ್ ಅನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಆವಾಗ ಶುದ್ಧ ಸತ್ವ ಸ್ಥಿತಿಗೆ ಬರ್ತಾರೆ ಒಬ್ಬ ವ್ಯಕ್ತಿ. ಭಗವಂತನ ದಿನನಿತ್ಯವೂ ಕೃಷ್ಣ ಕಥೆಗಳನ್ನು ಕೇಳುವುದರಿಂದ. ಸೊ ಈಗ ಶುದ್ಧ ಸತ್ವ ಸ್ಥಿತಿ ಅಂತಂದ್ರೆ ಅಲ್ಲಿ ಸತ್ವಗುಣ ಬಿಟ್ರೆ ಅದಕ್ಕೆ ರಜೋಗುಣ, ತಮಗುಣ ಹೊರಟು ಹೋಗಿರ್ತವೆ. ಈ ಶುದ್ಧ ಸ್ಥಿತಿಯಲ್ಲಿ ಬಂದಾಗ ಭಕ್ತಿ ಸೇವೆ ಮಾಡಿ ಅವನಲ್ಲಿ ಏನಾಗುತ್ತೆ? ಚೈತನ್ಯ ರೀತಿಯ ಒಂದು ಚೈತನ್ಯವನ್ನ ಪಡ್ಕೊಳ್ತಾನೆ. ಚೇತಯೇ ತೈರ್ ಅನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಅವಾಗ ಯಾವಾಗ ಚೈತನ್ಯ ಬರುತ್ತೆ, ಯಾವಾಗ ಶುದ್ಧ ಸ್ಥಿತಿಯಲ್ಲಿ ಇರ್ತಾನೆ, ಅವಾಗ ಏನಾಗುತ್ತೆ ಅವನಿಗೆ? ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಅವಾಗ ಏವಂ ಪ್ರಸನ್ನ ಮನಸ್ಸು ಪ್ರಸನ್ನವಾಗಿರುತ್ತೆ. ಶುದ್ಧ ಸತ್ವ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಯಾವ ಕೊಳಕೂ ಇಲ್ಲ. ಆತ್ಮ ಶುದ್ಧ, ಮನಸ್ಸು ಶುದ್ಧ, ಹೃದಯ ಶುದ್ಧ. ಸೊ ಆ ಸ್ಥಿತಿಯಲ್ಲಿ
ಭಗವದ್ ಭಕ್ತಿಯನ್ನು ಮಾಡಿದಾಗ, ಭಕ್ತಿ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ? ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಗಸ್ಯ ಜಾಯತೆ. ಅವನಿಗೆ ಭಗವಂತನ ತತ್ವ, ಕೃಷ್ಣ ತತ್ವ ಅರ್ಥ ಆಗತ್ತೆ. ಸೊ ಕೃಷ್ಣ ತತ್ವ ಅರ್ಥ ಆಗ್ಬೇಕು ಅಂದ್ರೆ ಶುದ್ಧ ಸತ್ವ ಸ್ಥಿತಿಯಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು. ಅವಾಗ ಭಕ್ತಿ ಸೇವೆ ಮಾಡಿದಾಗ ಏನಾಗತ್ತೆ? ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಅಂದ್ರೆ ಅವಾಗ ಹೃದಯ ಗ್ರಂಥಿ, ಯಾವುದಿದು ಹೃದಯ ಗ್ರಂಥಿ? ನಾನು, ನನ್ನದು ಎಂಬ ಈ ಮಮಕಾರ, ಈ ಮೋಹ, ಇದು ಏನಾಗ್ಬಿಡುತ್ತೆ? ಕತ್ತರಿಸಿ ಹೋಗುತ್ತೆ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯತೆ ಸರ್ವ ಸಂಶಯಾ. ಅಂದ್ರೆ ಏನದು ಸರ್ವ ಸಂಶಯ? ಅಸಂಶಯಂ ಸಮಗ್ರಂ ಇತಿ. ಏನದು ಅಸಂಶಯ? ಕೃಷ್ಣನೇ ಭಗವಂತ ಅಂತ ನಮಗೆ ಗೊತ್ತಾಗತ್ತೆ ಅವಾಗ. ಅಂದ್ರೆ ಅಲ್ಲಿ ಭಗವಂತ ಹೇಳುದು ಇದು ಅರ್ಥ ಆಗತ್ತೆ. ಪರಿಪೂರ್ಣ ಕೃಷ್ಣ ಪ್ರಜ್ಞೆ ಅರಿವಾಗ್ಲಿಕ್ಕೆ ಆಗ ಪ್ರಾರಂಭವಾಗುತ್ತದೆ. ಸೊ ಈ ಸ್ಥಿತಿಗೆ ಬಂದು ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಅವನ ಎಲ್ಲ ಕರ್ಮಗಳು ನಾಶವಾಗ್ತವೆ, ಎಲ್ಲ ಪಾಪ ಕರ್ಮಗಳು ಸವೆದು ಹೋಗ್ತವೆ. ಸೊ ಅವಾಗ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು. ಭಗವಂತ ಅಸಂಶಯಂ ಸಮಗ್ರಂ ಇತಿ. ಅಂದ್ರೆ ಭಗವಂತ ಶ್ರೀಕೃಷ್ಣ ಇಂಥ ಸಂಶಯವೇ ಇಲ್ಲ, ಹಾಗೆ ಅರ್ಥವಾಗತ್ತೆ. ಇದನ್ನ ಈಗ ಭಗವಂತನ ಈ ಮಾತನ್ನ, ಈ ರೀತಿ ಭಕ್ತಿ ಸೇವೆ ಮಾಡೋದನ್ನ ಅಭಿಧೇಯ ಜ್ಞಾನ ಅಂತ ಕರೀತಾರೆ. ಅಂದ್ರೆ ಭಗವಂತ ಈಗ ಮರೆತು ಹೋಗಿದ್ದಾನೆ ನಮಗೆ. ಸೊ ಆ ಭಗವಂತನ, ಮರೆತು ಹೋದ ಭಗವಂತನನ್ನ ನಾವು ಅರಿಯುವುದು ಆ ಭಗವಂತನ ಸಂಬಂಧ ಜ್ಞಾನ. ಭಗವಂತನ ನಾವು ಮರೆತು ಹೋಗ್ಬಿಟ್ಟಿದ್ದೇವಲ್ವಾ, ಅದನ್ನ ನಾವು ಸಂಬಂಧವನ್ನ ಬೆಳೆಸ್ಕೊಳ್ಬೇಕು. ಅಂದ್ರೆ ಸಂಬಂಧವನ್ನ ಬದಲು ಭಗವಂತ ಯಾರು ಅಂತ ತಿಳ್ಕೊಳ್ಬೇಕು. ಆ ಭಗವಂತ ಯಾರು ಅಂತ ತಿಳಿತಕ್ಕಂಥ ಜ್ಞಾನವೇ ಸಂಬಂಧ ಜ್ಞಾನ. ಭಗವಂತ ಯಾರು ಅಂತ ತಿಳಿದ ಮೇಲೆ ಭಗವಂತನ ಜೊತೆ ಸಂಬಂಧ ಬೆಳೆಸುವ ಪ್ರಕ್ರಿಯೆ, ಅದು ಅಭಿಧೇಯ ಜ್ಞಾನ. ಈ 9 ನವವಿಧ ಅಂದ್ರೆ 9 ಭಕ್ತಿ ಸೇವೆ ರೀತಿಯ ಭಕ್ತಿಯ ಸೇವೆಯ ಮಾರ್ಗಗಳು, ಅದು ಅಭಿಧೇಯ ಜ್ಞಾನ. ಇನ್ನು ಪ್ರಯೋಜನ ಜ್ಞಾನ ಅಂದ್ರೇನು ಅಂತ. ಪ್ರಯೋಜನ ಜ್ಞಾನ ಅಂದ್ರೆ ಭಗವಂತನಲ್ಲಿ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞಾವಂತನಾದ ಆಗ ಅವನಿಗೆ ಬೇರೆ ಬಗೆಯ ಪ್ರಜ್ಞೆಗೆ ಸೇರ್ಲಿಕ್ಕೆ ಇಷ್ಟ ಇರುವುದಿಲ್ಲ. ಸೊ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಮುಂದುವರಿದ ಸ್ಥಿತಿ ಬಂದಿದ್ದಾನೆ, ಅವನು ಐಹಿಕ ಪ್ರಜ್ಞೆಗೆ ಹೋಗ್ತಾನ. ಅವಾಗ ಹರೇ ಕೃಷ್ಣ ಮಾಯಾ ಪ್ರಜ್ಞೆಗೆ ಹೋಗ್ತಾನ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಒಬ್ಬವನು ಭಕ್ತಿ ಸೇವೆಯಲ್ಲಿ ತುಂಬಾ ಮುಂದುವರೆದಿದ್ದಾನೆ, ಅವರು ಐಹಿಕ ಪ್ರಜ್ಞೆ ಬರ್ತದೆ ಅವರಿಗೆ? ಇಲ್ಲ ಮಾತಾಜಿ, ಇಲ್ಲ. ಬಿಟ್ಬಿಡ್ತಾನೆ. ಐಹಿಕ ಪ್ರಜ್ಞೆ ತಾನೇ ಐಹಿಕ ಬಿಟ್ಟು ಹೋಗ್ತದೆ. ಯಾಕೆ? ಪರಂ ದೃಷ್ಟ ನಿವರ್ತತೆ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ರುಚಿಯನ್ನು ಬೆಳೆಸ್ಕೊಳ್ತೇವೆ. ಆ ರುಚಿ ಬೆಳೆಸ್ಕೊಂಡಾಗ ಐಹಿಕದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಕೃಷ್ಣ ಪ್ರಜ್ಞೆ ಅಂದ್ರೆ ದೇವರಲ್ಲಿ, ಭಗವಂತನಲ್ಲಿ, ಕೃಷ್ಣನಲ್ಲಿ ಪ್ರೇಮವನ್ನ ಹೆಚ್ಚಿಸಿಕೊಳ್ಳುವುದು. ಕೃಷ್ಣ ಪ್ರೇಮ ವರ್ಧನೆ, ದೇವೋತ್ತಮ ಪರಮ ಪುರುಷನಲ್ಲಿ ಪ್ರೇಮ ವರ್ಧನೆ. ಈಗ ನಾವು ಯಾರ ಹತ್ರ ಪ್ರೇಮ ವರ್ಧನೆ ಮಾಡ್ಕೊಳ್ತಾ ಇದ್ದೇವೆ? ಭಗವಂತನಲ್ಲಿ. ನಾವೀಗ ಭಗವಂತನಲ್ಲಿ ಮಾಡ್ತಾ ಇದ್ದೇವೆ. ಇಂದ್ರಿಯ ನಮಗೆ ಮಕ್ಕಳು, ಗಂಡ, ಸಂಸಾರ. ಇಲ್ಲಿ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಹೆಂಡತಿ ಮತ್ತು ಇವರೇ ನನಗೆ ಸರ್ವಸ್ವ ಅಲ್ವಾ, ನಮ್ಮ ಫ್ರೆಂಡ್ಸ್. ಇದೆಲ್ಲ ಇಲ್ಲ. ಪ್ರೇಮವನ್ನು ನಾವು ಐಹಿಕ ಲೋಕದಲ್ಲಿ ಪ್ರೇಮವೇ ಇಲ್ವಂತೆ. ಐಹಿಕದಲ್ಲಿ ಇರುವುದು ಬರೇ ಕಾಮ. ಹಾಗಾಗಿ ಪ್ರೇಮ ಎನ್ನುವುದು ಇರುವುದು ಭಗವಂತನಲ್ಲಿ. ಸೊ ಹಾಗಾಗಿ ಭಗವಂತನಲ್ಲಿ ನಾವು ಪ್ರೇಮವನ್ನ ವರ್ಧನೆ ಮಾಡ್ಕೊಳ್ಳೋದು, ಬರೇ ಬೆಳೆಸುವುದು ಒಂದೇ ಅಲ್ಲ, ಅದು ಇನ್ನು ಬರೇ ಪಡ್ಕೊಳ್ಳೋದು ಒಂದೇ ಅಲ್ಲ, ಅದನ್ನ ಇನ್ನೂ ಬೆಳೆಸ್ಬೇಕಂತೆ. ಸೊ ಹಾಗಾಗಿ ಪ್ರೇಮ ವರ್ಧನೆ ಮಾಡ್ಕೊಳ್ಳೋದು ಅದು ಲಾಭ. ಅದು ಯಾವುದು? ಕೃಷ್ಣ ಪ್ರಜ್ಞೆಯಿಂದ ಬರ್ತಕ್ಕಂತಹ ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ ಇದು ಮನುಷ್ಯರ 5ನೇ ಆಯಾಮದ ಆಸಕ್ತಿ. ಹಾಗಾದ್ರೆ ಮೊದಲು 4 ಆಯಾಮಗಳು ಏನು? ಹರೇ ಕೃಷ್ಣ, ಇದು 5ನೇ ಆಯಾಮ. 4 ಆಯಾಮಗಳು ಯಾವುದು? ಅಭಿಧೇಯ, ಸಂದರ್ಭ, ಪ್ರಯೋಜನ.
ಇದು ಧರ್ಮ 5 ಅರ್ಥ ಕಾಮ ಮೋಕ್ಷ. ಉಮಾ ಕುಲಕರ್ಣಿ ಅವರಲ್ವಾ ಹೇಳಿದ್ದು? ಹರೇ ಕೃಷ್ಣ. ಯಾರು ಹೇಳಿದ್ದು ಧರ್ಮ ಅರ್ಥ ಕಾಮ ಮೋಕ್ಷ? ನಾನೇ ಮಾತದ್ದು ಉಮಾ ಕುಲ್ಕರ್ಣಿ. ಅರೆ ವೆರಿ ಗುಡ್. ಸೊ ಅಂದ್ರೆ ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇವು ಚತುರ್ವಿಧ ಪುರುಷಾರ್ಥಗಳು. ಅಂದ್ರೆ ಚತುರ್ವಿಧ ಧರ್ಮ ಅಂದ್ರೆ ಏನು? ಈಗ ನಾವು ಏನೋ ಒಂದು ಕೆಲಸ ಮಾಡ್ಬೇಕು, ಐಹಿಕವಾದ ಕೆಲಸ ಮಾಡ್ತೇವೆ, ಅದರಲ್ಲಿ ಅರ್ಥ ಸಂಪಾದನೆ, ಹಣ ಸಂಪಾದನೆ ಅಲ್ವಾ? ಧರ್ಮದಿಂದ ಅರ್ಥದಿಂದ ಏನು? ಕಾಮ, ನಮಗದು ಬೇಕು ಇದು ಬೇಕು ಎಲ್ಲ ದುಡ್ಡು ಕೊಟ್ಕೊಂಡು ತರೋದು ಅಲ್ವಾ? ಕೆಲಸ ಮಾಡೋದು, ಹಣ ಸಂಪಾದನೆ ಮಾಡೋದು, ಅದರಿಂದ ಐಹಿಕ ಇಚ್ಛೆಗಳನ್ನ ನಾವು ಪೂರ್ಣ ಮಾಡ್ಕೊಳ್ಳೋದು. ಆಮೇಲೆ ಇದು ಮಾಡಿ 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 ಆದ್ಮೇಲೆ ಕೊನೆಗೆ ನಮಗೆ ಏನಾಗುತ್ತೆ? ಓಹೋ ಇದೆಲ್ಲ ಸಾಕು, ಇನ್ನು ಮೋಕ್ಷ ಅಂದ್ರೆ ಅಲ್ಲಿ ಭಗವಂತನಲ್ಲಿ ಒಂದಾಗುವುದು. ಅದು ಸಾಯುಜ್ಯ ಮೋಕ್ಷದ ಬಗ್ಗೆ ಹೇಳ್ತಾರೆ. ಸೊ ಹಾಗಾಗಿ ಇದೆಲ್ಲ ಚತುರ್ವಿಧ ಪುರುಷಾರ್ಥ. ಈ ಚತುರ್ವಿಧ ಪುರುಷಾರ್ಥ ಎಲ್ಲವೂ ಕೂಡ ಐಹಿಕ. ಆದರೆ 5ನೆಯದು ಪಂಚಮ ಪುರುಷಾರ್ಥ ಭಕ್ತಿ ಸೇವೆ. ಸೊ ಆ ಸೇವೆಯಲ್ಲಿ ಸಿಗ್ತಕ್ಕಂಥ ಆನಂದ, ಸೇವಾನಂದ, ಅದು ಕೃಷ್ಣಾನಂದ, ಅದು ಪರಮಾನಂದ. ಸೊ ಅದು ಪಂಚಮ ಪುರುಷಾರ್ಥ, 5ನೇ ಆಯಾಮದ ಆಸಕ್ತಿ. ಹಾಗಾಗಿ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಯಾವಾಗ ಭಗವಂತನ ಒಂದು ಸಂಬಂಧವನ್ನ ಅವನು ತಿಳ್ಕೊಳ್ತಾನೆ, ಭಗವಂತನ ಜೊತೆ ಸಂಬಂಧವನ್ನ ಅವನು ಮತ್ತೆ ಮರುಸ್ಥಾಪನೆ ಮಾಡ್ಕೊಳ್ತಾನೆ, ಕೃಷ್ಣನ ಭಕ್ತಿ ಸೇವೆಯಲ್ಲಿ ಮುಂದುವರಿತಾನೆ, ಅವಾಗ ಏನಾಗುತ್ತೆ ಅಂದ್ರೆ ಕೃಷ್ಣನ ಜೊತೆ ಸಂಬಂಧ ಬೆಳೆಯುತ್ತೆ. ಸಂಬಂಧ ಬೆಳೆದಾಗ ಸಂಬಂಧಗಳನ್ನ ನಾವು ನೋಡಿದರೆ ಹೋಗಿ ಬಂದು ಮಾಡಿ ಬಳಸ್ಕೊಳ್ತೇವೆ ಅಲ್ವಾ? ಹರೇ ಕೃಷ್ಣ. ಸಂಬಂಧಿಗಳ ಬಗ್ಗೆ, ರಿಲೇಟಿವ್ಸ್ ನಾವು ಬಳಸ್ಕೊಳ್ಳಲ್ವಾ? ಹೌದು ಮಾತಾಡಿ. ಹಾಗೆ ಇಲ್ಲಿ ಕೃಷ್ಣ ರಿಲೇಟಿವ್ ಆಗ್ತಾರೆ ನಮಗೆ. ಕೃಷ್ಣನ ಜೊತೆ ಏನಾಗತ್ತೆ? ಸಂಬಂಧವನ್ನ ಪ್ರತ್ಯಕ್ಷವಾಗಿ ಸವಿತಾನೆ. ಆ ಆನಂದ, ಸೇವಾನಂದ, ಆನಂದ, ಅದಕ್ಕೆ ಆ ಆನಂದ ಅಲೌಕಿಕ ಆನಂದ. ಭಗವಂತನ ಜೊತೆ ಈ ವ್ಯವಹಾರ, ಈಗ ನಾವು ನಮ್ಮ ಈ ಲೌಕಿಕ ಜಗತ್ತಿನಲ್ಲಿ ಎಲ್ಲರ ಜೊತೆ ಮಾಡೋ ವ್ಯವಹಾರ ಯಾವುದದು? ಲೌಕಿಕ ವ್ಯವಹಾರ. ನಾವು ಯಾವ ಜೊತೆ ಬೇಕಾದ್ರೂ ಮಾಡಿ, ನೀವು ಮನೆ ಜನರ ಜೊತೆ ಮಾಡಿ ವ್ಯವಹಾರ, ಅಥವಾ ಫ್ರೆಂಡ್ಸ್ ಜೊತೆ ಮಾಡಿ, ಅಥವಾ ರಿಲೇಟಿವ್ ಜೊತೆ ಮಾಡಿ, ಅಥವಾ ಬೇರೆ ಯಾರೋ ಅನ್ನೋನ್ ಪರ್ಸನ್, ಅದೆಲ್ಲ ಲೌಕಿಕ ವ್ಯವಹಾರ. ಆದರೆ ಭಗವಂತನ ಜೊತೆ ವ್ಯವಹಾರ ಅದು ಅಲೌಕಿಕವಾದ ವ್ಯವಹಾರ. ಸೊ ಈ ಭಗವಂತನ ಜೊತೆ ಅಲೌಕಿಕ ವ್ಯವಹಾರ ಯಾವಾಗ ಶುರು ಆಗುತ್ತೆ? ಭಗವಂತನ ಭಕ್ತಿ ಸೇವೆ ಮಾಡ್ತಾ ಬಂದಾಗ ಅಲೌಕಿಕವಾದ ವ್ಯವಹಾರ ವಿನಿಮಯ. ನಾವು ಭಕ್ತಿ ಸೇವೆ ಮಾಡಿದಾಗ ಕೃಷ್ಣ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾನೆ. ಈಗ ನಾವು ಯಾರಿಗಾದ್ರೂ ಏನಾದ್ರೂ ಮಾಡಿದ್ರೆ ಕೃಷ್ಣ ಅವರು ಥ್ಯಾಂಕ್ಸ್ ಅಂತ ಹೇಳಲ್ವಾ? ಏನಾದ್ರೂ ಸೇವೆ ಮಾಡಿ, ಏನಾದ್ರೂ ಹೆಲ್ಪ್ ಮಾಡಿದ್ರೆ, ನಾವೇನಾದ್ರೂ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ಏನೋ ಮಾಡಿದ್ರೆ. ಆದ್ರೆ ಭಗವಂತ ನಮಗೆ ಪ್ರತಿಕ್ರಿಯೆ ಅದೇ ತರ ಮಾಡ್ತಾನೆ. ಯಾವ ತರ ಪ್ರತಿಕ್ರಿಯೆ ಮಾಡ್ತಾನೆ ಅಂತಂದ್ರೆ, ಅಂತಹ ಭಕ್ತನ ಅಂತರಂಗದ ಸಖನಾಗುತ್ತಾನೆ. ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಡ್ತಾರೆ ಕೃಷ್ಣ. ಇದು ಅಂತರಂಗದ ಸಖ ಆಗೋದು ಅದು ತುಂಬಾ ಸುಲಭ ಅಲ್ಲ. ಕೃಷ್ಣನ ಪ್ರೇಮವನ್ನು ಪಡ್ಕೋಬೇಕು. ಕೃಷ್ಣ ಪ್ರೇಮ ಪಡೆಯೋದು ಸುಲಭ ಅಲ್ಲ. ಸೊ ಹಾಗಾಗಿ ಅದೆಲ್ಲ ವೆರಿ ಅಡ್ವಾನ್ಸ್ ಡಿವೋಟೀಸ್. ಅಂತರಂಗದ ಸಖ ಆಗೋದು ಅಂದ್ರೆ ಅಲ್ಲಿ ಅರ್ಜುನನ ಅಂತರಂಗದ ಸಖ, ಆಮೇಲೆ ಗೋಪ ಬಾಲಕರು ಅವರು ಅಂತರಂಗದ ಸಖರು, ಉದ್ಧವ ಸಖ, ಹೀಗೆ ಅವರೆಲ್ಲ ವೆರಿ ಶುದ್ಧ ಭಕ್ತರು ಮತ್ತು ನಿತ್ಯ ಪಾರಿಷದರು. ಅವರೆಲ್ಲ ಅಂತರಂಗದ ಸಖ. ಈಗ ಐಹಿಕದಲ್ಲಿ ಇಲ್ಲಿರ್ತಕ್ಕಂಥ ಬದ್ಧಾತ್ಮ ಜೀವಿಗಳು ಕೂಡ ಆಗ್ಬಹುದು. ಹೇಗೆ? ಈ ರೀತಿ ಭಕ್ತಿ ಸೇವೆ ಮಾಡಿ 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 ಆಗ್ಬಹುದು. ಆಮೇಲೆ ಅಂತರಂಗದ ಸಖನಾದಾಗ ಭಗವಂತನ ಜೊತೆ ನಿರಂತರ ಆನಂದಪೂರ್ಣ ಬದುಕನ್ನ ನಾವು ಬಾಳಬಹುದು. ಈ ರೀತಿ ಭಗವಂತನ ಜೊತೆ ಶಾಶ್ವತವಾದ ಆನಂದವನ್ನು ಪಡೆದಿರ್ತಕ್ಕಂತಹ ಆ ಒಂದು ಜೀವನವನ್ನ ನಾವು ಮಾಡಬಹುದು. ಅಂದ್ರೆ ಭಕ್ತ ಮಾಡ್ತಾನೆ, ಶುದ್ಧ ಭಕ್ತ. ಸೊ ಆ ಕಾರಣಕ್ಕಾಗಿ ಈಗ ಪ್ರಭು ಕೃಷ್ಣ ಮತ್ತು ಜೀವಿ ನಡುವೆ ಕಳೆದು ಹೋದ ಸಂಬಂಧವನ್ನು ಪುನರ್ಸ್ಥಾಪಿಸಿ ಜೀವಿಯನ್ನು ಭಕ್ತಿ ಸೇವೆಗೆ ಅನುವು ಮಾಡಿ ಅವನ ಬದುಕಿನ ಅತ್ಯಂತ ಘನಧ್ಯೇಯವಿರುವ ದೈವ ಪ್ರೇಮವನ್ನು ಗಳಿಸುವಂತೆ ಮಾಡುವುದೇ ವೇದಾಂತ ಸೂತ್ರದ ಉದ್ದೇಶ. ವೇದಾಂತ ಸೂತ್ರದ ಉದ್ದೇಶ ಏನು? ಹರೇ ಕೃಷ್ಣ. ಅವನ ಜೊತೆ ಸಂಬಂಧ ಬೆಳೆಸೋದು, ಮತ್ತೆ ಪ್ರೇಮವನ್ನು ಬೆಳೆಸೋದು, ಮತ್ತೆ
ದೈವ ಪ್ರೇಮ ಗಳಿಸುವಂತೆ ಮಾಡಿ. ಮೊದಲು ಏನ್ ಮಾಡ್ಬೇಕು? ಭಗವಂತನನ್ನ ಅರಿತುಕೊಳ್ಳಬೇಕು, ಭಗವಂತನ ಜೊತೆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡಬೇಕು, ಭಗವಂತನ ಭಕ್ತಿ ಸೇವೆ ಮಾಡಬೇಕು, ಭಗವತ್ ಪ್ರೇಮವನ್ನ ಸಂಪಾದನೆ ಮಾಡಬೇಕು. ಇದನ್ನ ಮಾಡಬೇಕು ಹೇಳದೆ ವೇದಾಂತ ಸೂತ್ರದ ಉದ್ದೇಶ ಅಂತ ಯಾರು ಹೇಳಿದ್ರು? ಚೈತನ್ಯ ಪ್ರಭು. ಚೈತನ್ಯ ಮಹಾಪ್ರಭುಗಳು. ವೇದಾಂತ ಸೂತ್ರ ಓದ್ಕೊಂಡು ಸುಮ್ನೆ ಬಾಯಲ್ಲಿ ಓದ್ಕೊಂಡು ಒಳ್ಳೆ ಬರೋದಲ್ಲ. ವೇದಾಂತ ಸೂತ್ರ ಓದ್ಕೊಳ್ಳೋದು ಉದ್ದೇಶ ಭಗವಂತನ ಆ ಬಗ್ಗೆ ನಾವು ಸಂಬಂಧವನ್ನ ನಾವು ಬಳಸ್ಕೊಳ್ಬೇಕು, ನಾವು ಭಗವತ್ ಪ್ರೇಮವನ್ನ ಪಡ್ಕೊಳ್ಬೇಕು. ಇದು ಉದ್ದೇಶ. ಯಾವ್ದ್ರದ್ದು? ವೇದಾಂತ ಸೂತ್ರದ ನಿಜವಾದ ಉದ್ದೇಶ ಅಂತ ಹೇಳಿದ್ರು. ಹೀಗೆ ಭಗವಾನ್ ಚೈತನ್ಯರು ವೇದಾಂತ ಸೂತ್ರದ ಎಲ್ಲ ಶ್ಲೋಕಗಳಿಗೆ ಯಥಾರ್ಥ ಆಗಿ ವ್ಯಾಖ್ಯಾನ ಮಾಡಿದ್ರು. ಶಂಕರರು ಏನ್ ಮಾಡಿದ್ರು? ಪ್ರಚ್ಛನ್ನ ವ್ಯಾಖ್ಯಾನ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳ ಹತ್ರ ಬೇಡ್ಕೊಂಡ್ರು, ಯಾರೋ ಮಾಯಾವಾದಿ ಸನ್ಯಾಸಿಗಳು, ನೀವು ನೇರವಾದ ವ್ಯಾಖ್ಯಾನ ನಮಗೆ ತಿಳಿಸಿ, ವೇದಾಂತ ವ್ಯಾಖ್ಯಾನನ. ಅವಾಗ ಚೈತನ್ಯ ಮಹಾಪ್ರಭುಗಳು ಎಲ್ಲ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಕೇಳಿದ ಮೇಲೆ ಪ್ರಕಾಶಾನಂದ ಸರಸ್ವತಿಯ ಅವರ ಒಬ್ಬ ಪ್ರಮುಖ ಶಿಷ್ಯ ಎದ್ದು ನಿಂತು ಏನ್ ಮಾಡಿದ್ರು? ಒಬ್ಬ ಪ್ರಮುಖ ಅಂದ್ರೆ ತುಂಬಾ ಪ್ರಾಮಿನೆಂಟ್ ಶಿಷ್ಯ. ಯಾರ್ದು? ಪ್ರಕಾಶಾನಂದ ಸರಸ್ವತಿ. ಅವ್ರು ಎದ್ದು ನಿಂತ್ಕೊಂಡು ಏನ್ ಹೇಳಿದ್ರು? ಚೈತನ್ಯ ಮಹಾಪ್ರಭುಗಳನ್ನ ದೇವೋತ್ತಮ ಪುರುಷರಾದ ನಾರಾಯಣನೆಂದು ಪ್ರಶಂಸಿಸತೊಡಗಿದರು. ನೀವೇ ನಾರಾಯಣ, ನೀವೇ ದೇವರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಭಗವಾನ್ ಚೈತನ್ಯರು ಆ ವೇದಾಂತ ಸೂತ್ರಕ್ಕೆ ನೀಡಿದ್ದ ವ್ಯಾಖ್ಯಾನವನ್ನು ಆ ಶಿಷ್ಯನು ಬಹಳವಾಗಿ ಮೆಚ್ಕೊಂಡ. ಮತ್ತೆ ಏನ್ ಹೇಳ್ತಾನೆ? ಮೆಚ್ಕೊಂಡು ಉಪನಿಷತ್ತು ಮತ್ತು ವೇದಾಂತ ಸೂತ್ರಗಳಿಗೆ ಚೈತನ್ಯ ಮಹಾಪ್ರಭುಗಳು ಮಾಡಿದ ವ್ಯಾಖ್ಯಾನ ತುಂಬಾ ತುಂಬಾ ಚೆನ್ನಾಗಿದೆ, ತುಂಬಾ ಮನಸ್ಸಿಗೆ ಹಿಡಿತದೆ. ನಮಗೆ ನಾವು ಅದನ್ನ ಕೇಳಿದ ಕೂಡಲೇ ನಮ್ಮನ್ನೇ ನಾವು ಮರ್ತು ಬಿಡ್ತೇವೆ ನಿಮ್ಮ ವ್ಯಾಖ್ಯಾನ ಕೇಳಿ. ಅಲ್ಲದೆ ನಾವು ಮಾಯಾವಾದಿ ಪಂಥಕ್ಕೆ ಸೇರಿದ್ದೇವೆ ಎಂಬುದನ್ನೂ ಮರ್ತು ಬಿಡ್ತೇವೆ ಅಂತ ಹೇಳ್ಬಿಟ್ರು. ಅರ್ಥ ಆಯ್ತಾ? ಅರ್ಥ ಆಯ್ತು ಮಾತಾಜಿ. ಏನ್ ಹೇಳಿದ್ರು? ನಿಮ್ಮ ವ್ಯಾಕರಣ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಅದರಿಂದ ಏನಾಗಿದೆ ಅವರಿಗೆ? ಪರಿಣಾಮ ಏನಾಯ್ತು? ಆ ಮಾಯವಾದ ಪಂಥಕ್ಕೆ ಸೇರಿರ್ತಾರೆ ಅನ್ನೋದನ್ನೇ ಮರ್ತ್ ಬಿಟ್ಟಿದ್ದಾರೆ ಮತ್ತೆ. ಮಾಯವಾದ ಪಂಥ ಅಲ್ಲ, ಅವ್ರನ್ನೇ ಅವರು ಮರ್ತು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವರನ್ನೇ ಅವರು ಮರ್ತಿದ್ದಾರೆ. ನಾವು ಮರ್ತು ಬಿಟ್ಟಿದ್ದೇವೆ. ಅವರನ್ನೇ ಅವರು ಮರ್ತ್ಕೊಂಡಿದ್ದೇವೆ, ನಮ್ಮನ್ನೇ ನಾವು ಮರ್ತ್ಕೊಂಡ್ಬಿಟ್ವಿ. ಆಮೇಲೆ ನಾವು ಮಾಯಾವಾದಿಗಳು ಅದಕ್ಕೆ ಸೇರಿದ್ದೇವೆ, ಹೇಳದನ್ನೇ ಮರ್ತು ಬಿಟ್ವಿ. ಯಾಕೆ ಹೀಗಾಯ್ತು ಅಂದ್ರೆ ಅವರು ಸ್ವತಃ ಭಗವಂತನಿಂದನೇ ಅವ್ರು ಕೇಳ್ತಾ ಇದ್ದಾರೆ. ನೋಡಿ ಆ ಮಾಯಾವಾದಿ ಸನ್ಯಾಸಿಗಳ ಪುಣ್ಯ ಎಷ್ಟಿದೆ ಹೇಳಿ, ಭಗವಂತನಿಂದ ಸ್ವತಃ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಅಷ್ಟು ಆನಂದ ಸಿಕ್ಕಿದೆ. ಚೈತನ್ಯ ಮಹಾಪ್ರಭುಗಳಿಂದ ನೇರವಾಗಿ ವೇದಾಂತ ಸೂತ್ರಗಳ ವ್ಯಾಖ್ಯಾನವನ್ನು ಕೇಳಿ ಮಾಯಾವಾದಿಗಳಿಗೆ ಅತ್ಯಂತ ಆನಂದವಾಯಿತು. ಅವರನ್ನೇ ಅವರು ಮರೆತು ಬಿಟ್ರು, ಮತ್ತೆ ಅವರು ಮಾಯಾವಾದಿ ಹೇಳುವುದನ್ನು ಕೂಡ ಮರೆತು ಬಿಟ್ರು ಅಂತ ಬಹಿರಂಗವಾಗಿ ಘೋಷಿಸಿದರು. ದೊಡ್ಡ ಸಭೆ ಒಳಗೆ ಹೇಳಿದ್ರು. ಅವರು ಬರೀ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ, ಬಹಿರಂಗವಾಗಿ ಅವರು ಘೋಷಣೆ ಮಾಡಿದ್ರು ಅಂತ ಹೇಳಿದ್ರು. ಆಗ ಉಪನಿಷತ್ತು ಮತ್ತು ಹಾಗೂ ವೇದಾಂತ ಸೂತ್ರಗಳಿಗೆ ಶಂಕರಾಚಾರ್ಯರು ನೀಡಿದ ವ್ಯಾಖ್ಯಾನಗಳು ಶುದ್ಧಾಂಗವಾಗಿ ಕಾಲ್ಪನಿಕವೆಂದು ಇಲ್ಲಿ ಒಪ್ಪಿಕೊಳ್ಳಲಾಗಿದೆ. ನೋಡಿ, ಓಪನ್ಲಿ ಡಿಕ್ಲೇರ್ ಮಾಡಿದ್ದಾರೆ ಮಾಯಾವಾದಿ ಸನ್ಯಾಸಿಗಳು. ಇದು ನೀವು ವ್ಯಾಖ್ಯಾನ ಮಾಡಿದ್ದು ನಮಗೆ ತುಂಬಾ ಖುಷಿಯಾಗಿದೆ, ನಮ್ಮನೆ ನಾವು ಮರೆತು ಬಿಟ್ಟಿದ್ದೇವೆ, ನಾವು ಮಾಯವಾದಿ ಪಂಥಾಳ ಮರ್ತೋಗಿದೆ, ಈಗ ನಮಗೆ ಅರ್ಥ ಆಗಿದೆ. ಇಲ್ಲಿ ಶಂಕರಾಚಾರ್ಯರು ವೇದಾಂತ ಸೂತ್ರ ಉಪನಿಷತ್ತುಗಳಿಗೆ ವ್ಯಾಖ್ಯಾನಗಳು ಮಾಡಿದ್ದು ಕಾಲ್ಪನಿಕ ಅಂದ್ರೆ ಇಮ್ಯಾಜಿನೇಷನ್, ನಿಜ ಅಲ್ಲ ಅಂತ ಒಪ್ಕೊಂಡ್ರು. ಪಾಂತಿಕ ವೈಷಮ್ಯಗಳು ಕಾರಣವಾಗಿ ಇಂತಹ ಕಾಲ್ಪನಿಕ ವಿವರಣೆಗಳನ್ನು ಕೆಲವು ಸಲ ನಾವು ಒಪ್ಪಿಕೊಳ್ಳಬಹುದು. ಅಂದ್ರೆ ಏನಾಗುತ್ತೆ, ಅವರು ಆ ಪಂಥಕ್ಕೆ ಸೇರಿದ್ದಾರಲ್ಲ, ಅದಕ್ಕಾಗಿ ಹೇಳ್ತಾರೆ ನಾವು ಈ ಪಂಥಕ್ಕೆ ಸೇರಿದ್ದೇವೆ ಅಂತ ಕೆಲವು ಸಲ ನಾವು ಒಪ್ಕೊಳ್ಬೇಕಾಗತ್ತೆ. ಆದರೂ ಅದು ನಮ್ಮನ್ನ ಸಂಪೂರ್ಣವಾಗಿ ತೃಪ್ತಿಗೊಳಿಸೋದಿಲ್ಲ. ಆ ಪಂಥಕ್ಕೆ ಸೇರಿದ್ದೇವೆ ಹೇಳೋ ಲೆಕ್ಕಕ್ಕಾಗಿ ಒಪ್ಪಬೇಕು, ಆದ್ರೆ ಅದು ನಮಗ್ ತೃಪ್ತಿ ಕೊಡೋದಿಲ್ಲ. ಹಾಗಂತ ಡಿಕ್ಲೇರ್ ಮಾಡಿದ್ರು ನೋಡಿ. ಈಗ ಮುಂದೇನ್ ಹೇಳ್ತಾರೆ ಅಂದ್ರೆ
ಸನ್ಯಾಸ ಸ್ವೀಕಾರ ಮಾಡಿದ ಮಾತ್ರಕ್ಕೆ ಐಹಿಕ ಬಂಧನಗಳಿಂದ ಮುಕ್ತವಾಗಬಹುದೆಂಬುದೇನೂ ಇಲ್ಲ. ಆದರೆ ಭಗವಾನ್ ಚೈತನ್ಯರು ನೀಡಿರುವ ವಿವರಣೆಗಳನ್ನು ನಾವು ಯುಕ್ತ ರೀತಿಯಲ್ಲಿ ಅರ್ಥ ಮಾಡಿಕೊಂಡಲ್ಲಿ ಅದು ಸಹಾಯಕವಾಗುತ್ತದೆ. ನೋಡಿ, ಸನ್ಯಾಸ ಸ್ವೀಕಾರ ಮಾಡೋದು ಅಂದ್ರೆ ಎಲ್ಲ ಪರಿತ್ಯಾಗ ಮಾಡೋದು. ಅದು ಸನ್ಯಾಸ ಸ್ವೀಕಾರ ಮಾಡಿದ ತಕ್ಷಣ ಐಹಿಕದಿಂದ ಬಿಡುಗಡೆ ಆಗೋದಿಲ್ಲ ಅಂತೆ. ಆಗ್ಬೇಕು ಅಂತಲೇನು ಇಲ್ಲ, ಕೆಲವರಿಗೆ ಆಗ್ಬಹುದು, ಆದ್ರೆ ಎಲ್ಲರಿಗೂ ಆಗುತ್ತೆ ಹೇಳೋದಿಲ್ಲ. ಆದ್ರೆ ಭಗವಾನ್ ಚೈತನ್ಯರ ವಿವರಣೆಗಳನ್ನು ಕೇಳಿದರೆ ನಮಗೆ ಏನಾಗುತ್ತೆ, ಐಹಿಕದಿಂದ ಬಿಡುಗಡೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲಿ ಹರೇ ನಾಮ ಹರೇ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಈ ಶ್ಲೋಕ ಚೈತನ್ಯ ಮಹಾಪ್ರಭುಗಳ ಬಾಯಿಯಿಂದ ಬಂದಾಗ ಪ್ರತಿಯೊಬ್ಬರಿಗೂ ಸಂತೋಷ ಆಗ್ತದೆ. ಯಾಕಂದ್ರೆ ಭಗವಂತ ಹಾಡಿದ್ದದು. ಸೊ ಭಗವಂತ ಅಂದ್ರೆ ಭಗವಂತನೇ ಈ ಒಂದು ಶ್ಲೋಕವನ್ನು ಹೇಳಿದಾಗ ಅದರದಿಂದ ಸಂತೋಷ, ತುಂಬಾ ಆನಂದವಾಗ್ತದೆ ಅಂತೆ ಅವರಿಗಾಯ್ತು. ಏಕೆಂದರೆ ಭಕ್ತಿ ಸೇವೆಯೊಂದರ ವಿನ ಅನ್ಯ ಮಾರ್ಗವೇ ಇಲ್ಲ. ಸೊ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಬೇರೆ ಮಾರ್ಗವೇ ಇಲ್ಲ ಜೀವಾತ್ಮರಿಗೆ. ಯಾಕೆ ಅಂದ್ರೆ ಕಲಿಯುಗದಲ್ಲಿ ಹಾಗೆ ಅಂತ. ಇದು ಯುಗ ಧರ್ಮ. ಹರೇ ನಾಮ ಹೇಳ್ತಕ್ಕಂಥದ್ದು ಯುಗ ಧರ್ಮ. ಭಕ್ತಿ ನಿರತರಾಗದೆ ಯಾರೂ ಐಹಿಕ ಬಂಧನದಿಂದ ಕಳಚಿಕೊಳ್ಳಲಾರರು. ಕಂಪ್ಲೀಟ್ ಬಿಡುಗಡೆ ಆಗೋದಿಲ್ಲ. ಭಕ್ತಿ ಸೇವೆ ಆದ್ಕೊಳ್ಳೆ ಬಿಡುಗಡೆ ಯಾಕಾಗತ್ತೆ? ಭಕ್ತಿ ಸೇವೆ ಮಾಡಿದ್ರೆ ಐಹಿಕ ಬಂಧನದಿಂದ ಬಿಡುಗಡೆ ಆಗುತ್ತೆ. ಯಾಕಾಗತ್ತೆ? ಯಾಕಂದ್ರೆ ಮಾಯೆಗಿಂತ ಹೈಯೆಸ್ಟ್ ಮಾತಾಜಿ ಕೃಷ್ಣ ಅಂಡರ್ ಮಾಯೆ ಇದ್ದಾರೆ, ಅವ್ರು ಬಿಟ್ಬಿಡ್ತಾರೆ. ನಾವು ಮಾಯೆಯೇ ನಮ್ಮನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಕಪಿ ಮುಷ್ಟಿ ಅಂದ್ರೆ ಕಪಿ ಕೈಯಲ್ಲಿ ಏನಾದ್ರು ಕೊಟ್ರೆ ಗಟ್ಟಿ ಹಿಡ್ಕೊಂಡ್ಬಿಡ್ತದಲ್ಲ ಮಂಗ. ಹೌದು ಮಾತಾಜಿ. ಮಂಗನ ಕೈಯಲ್ಲಿ ಏನಾದ್ರು ಮಾಣಿಕ್ಯ ಕೊಡಿ, ಅದು ಗಟ್ಟಿ ಹಿಡ್ಕೊಂಡ್ಬಿಡ್ತದೆ. ಕೊಡ್ತದ್ಯಾ? ಕೊಡೋದಿಲ್ಲ ಮಾತಾಜಿ. ಅದೇ ತರ ಮಾಯೆ ನಮ್ಮನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾಳೆ, ಬಿಡ್ತಾ ಇಲ್ಲ. ಅವಾಗ ಮಾಯೆಯ ಕೃಷ್ಣನ ಸರ್ವೆಂಟ್, ಸೇವಕಿ. ಸೊ ಹಾಗಾಗಿ ನಾವು ಸೇವಕರಿಂದ ಕೆಲಸ ಮಾಡ್ಕೋಬೇಕು ಅಂದ್ರೆ ಬಾಸ್ ಹತ್ರ ಹೋಗ್ಬೇಕು. ಕೃಷ್ಣ ಬಾಸ್. ಸೊ ಹಾಗಾಗಿ ಕೃಷ್ಣನ ಅಂಡರ್ ಮಾಯ ಇರೋದ್ರಿಂದ ಕೃಷ್ಣನ ಹತ್ರ ಹೋದಾಗ, ಭಗವಾನ್ ಶ್ರೀಕೃಷ್ಣನ ಭಕ್ತಿ ಸೇವೆ ಮಾಡಿದಾಗ ಮಾಯೆ ಹತ್ರ ಹೇಳ್ತಾನೆ, ಬಿಟ್ಬಿಡು ಅವನನ್ನು, ಬಿಟ್ಬಿಡು, ಆ ವ್ಯಕ್ತಿ ಬಿಡು, ಅವ್ರ ಭಕ್ತಿ ಸೇವೆಗೆ ಬಂದ್ಬಿಟ್ಟಿದ್ದಾರೆ. ಮಾಯೆ ಹೇಳಿದು ಅವಳು ತುಂಬಾ ಅವಳಿಗೆ ಕೆಲಸವೇ ಅದು. ಯಾಕಂತಂದ್ರೆ ಪರಿಶುದ್ಧ ಭಕ್ತರನ್ನು ಮಾತ್ರ ಭಗವಂತನ ಹತ್ರ ಹೋಗ್ಲಿಕ್ಕೆ ಕೊಡ್ತಾಳೆ, ಇಲ್ಲದಿದ್ರೆ ಕೊಡಲ್ಲ. ನಾವು ಭಕ್ತಿ ಸೇವೆ ಮಾಡಿದಾಗ ನಾವು ಪರಿಶುದ್ಧರಾಗ್ತಾ ಹೋಗ್ತೇವೆ. ಪರಿಶುದ್ಧರಾದಾಗ ಭಗವಂತ, ನಾವು ಕಂಪ್ಲೀಟ್ ಶುದ್ಧರಾದಾಗ ಭಗವಂತ ಬಿಡು ಹೇಳ್ತಾನೆ, ಅವಳು ಬಿಡ್ತಾಳೆ. ಸೊ ಹಾಗಾಗಿ ಐಹಿಕ ಬಂಧನದಿಂದ ಕಳಚಿಕೊಳ್ಬಹುದು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿಶೇಷವಾಗಿ ಈ ಕಲಿಯುಗದಲ್ಲಿ ವ್ಯಕ್ತಿ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡುವಷ್ಟರಿಂದಲೇ ಉನ್ನತ ಶ್ರೇಣಿಯ ಮುಕ್ತಿಯನ್ನು ಪಡೆಯಬಹುದು. ಅಂದ್ರೆ ಭಗವದ್ಧಾಮಕ್ಕೆ ಹಿಂತಿರಿ ಹೋಗ್ಬಹುದು ಈ ಕಲಿಯುಗದಲ್ಲಿ. ಅದು ಅಷ್ಟು ತುಂಬಾ ಪವರ್ಫುಲ್ ಇದೆ ಈ ಹರೇ ಕೃಷ್ಣ ಮಹಾಮಂತ್ರ. ನಾವು ಭಕ್ತಿ ಸೇವೆಯ ಮಾರ್ಗವನ್ನು ತ್ಯಜಿಸಿ ಬರೀ ಜ್ಞಾನಾರ್ಜನೆಯ ಕಡೆಗೆ ದೃಷ್ಟಿ ಹಾಯಿಸಿದ್ರೆ ಏನಾಗುತ್ತೆ, ನಮಗೆ ಜಡ ಮತ್ತು ಚೇತನಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವಲ್ಲಿ ನಮಗಾಗುವ ಶ್ರಮದ ವಿನ ಬೇರೊಂದು ಲಾಭವಿಲ್ಲ. ಅಂದ್ರೆ ಒಂದು ಶ್ರೀಮದ್ ಭಾಗವತದಲ್ಲಿ 10.14.4 ಹೇಳಿದೆ. ಏನ್ ಹೇಳಿದ್ದಾರೆ? ಶ್ರೇಯ ಶ್ರುತಿಂ ಭಕ್ತಿಂ ಉದಸ್ಯತೆ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧಲಬ್ಧಯೇ ತೇಷಾಮಸೌ ಕ್ಲೇಶಲಾಯೇವ ಶಿಷ್ಯತೆ ನಾನ್ಯದ್ಯತಾ ಸ್ಥೂಲ ತುಷಾವಘಾತಿನಂ. ಈಗ ಭಗವಂತನ ಭಕ್ತಿ ಸೇವೆ ಮಾಡುದಿಲ್ಲ, ಬರೇ ಇದು ಅಂದ್ರೆ ಜಡ ಮತ್ತು ಚೇತನದ ವ್ಯತ್ಯಾಸ ತಿಳ್ಕೊಳ್ಳಿಕ್ಕೆ ಜ್ಞಾನ ಪಡ್ಕೊಳ್ತಾ ಇರೋದು. ಅದಕ್ಕೆ ಏನಂತ ಹೇಳಿದ್ದಾರೆ ಅಂದ್ರೆ, ಹೊಟ್ಟನ್ನು ಕುಟ್ಟಿ ಕಾಳು ಪಡೆಯಲು ಯತ್ನಿಸುವುದು ವೃಥಾ ಶ್ರಮ. ನೋಡಿ, ಇದರಲ್ಲಿ ಏನಂತಂದ್ರೆ
ಗೋಧಿ ತೌಡುಗಳು ಬರ್ತದೆ. ಅಂದ್ರೆ ಗೋಧಿ ಎಲ್ಲ ತೆಗೆದ ಮೇಲೆ, ಒಳಗೆ ತೆಗೆದ ಮೇಲೆ ತೌಡುಗಳು ಬರ್ತದೆ. ಆ ತೌಡನ್ನು ಕುಟ್ಟಿದ್ರೆ ಅದರಲ್ಲಿ ಜೊಳ್ಳಲ್ವಾ ತೌಡು, ಅದರಲ್ಲಿ ಗೋಧಿ ಕಾಳು ಸಿಗ್ತದ್ಯಾ? ಇಲ್ಲ ಇಲ್ಲ ಮಾತಾಜಿ. ಸಿಗಲ್ಲ. ಹಾಗಾಗಿ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಭಕ್ತಿ ಸೇವೆಯೇ ಅತ್ಯುತ್ತಮವಾದ ಮಾರ್ಗ. ಸೊ ಯಾರಾದ್ರೂ ಈ ಮಾರ್ಗವನ್ನ, ಭಕ್ತಿ ಸೇವೆ ಬಿಟ್ಟು ಊಹಾತ್ಮಕ ಚಿಂತನೆ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡಿದರೆ, ಇಲ್ಲಿ ಆ ಒಂದು ಜಡಚೇತನದ ಬಗ್ಗೆ ಎಲ್ಲ ಊಹೆ ಮಾಡ್ತಾ ಕೂತ್ಕೊಳ್ಳೋದು, ಅವಾಗ ಸುಮ್ಮನೆ ಕ್ಲೇಶದಾಯಕ. ಕ್ಲೇಶೋ ಅಧಿಕತರಸ್ತೇಷ ಅಂತ ಹೇಳಿದ್ದಾರೆ 12ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಕ್ಲೇಶೋ ಅಧಿಕತರ ತೇಷಾಂ, ಅವರಿಗೆ ತುಂಬಾ ಕಷ್ಟಕರವಾದ ಜೀವನ ಆಗತ್ತೆ. ಯಾಕೆ? ಅದು ಕ್ಲೇಶದಾಯಕ, ಅದು ಆನಂದದಾಯಕ ಅಲ್ಲ. ಸೊ ಹಾಗಾಗಿ ಅದು ಯಾಕೆ ಆ ಕ್ಲೇಶದಾಯಕವಾದರೂ ಕೂಡ ಅದು ಇಚ್ಛಿತ ಫಲವನ್ನು ಸಾಧಿಸುವುದಿಲ್ಲ. ಹೇಗೆ ಗೋಧಿಯ ತೌಡನ್ನು ನಾವು ಕುಟ್ಟಿದರೆ ಗೋಧಿಯ ತೌಡಿನಿಂದ ಗೋಧಿ ಕಾಳು ನಮಗ್ ಸಿಕ್ಕೋಲ್ಲ. ಅದೇ ತರ ಊಹಾತ್ಮಕ ಚಿಂತನೆಯಿಂದ ಭಗವಂತ ಸಿಕ್ಕೋದಿಲ್ಲ. ಸೊ ಹಾಗಾಗಿ ಬರೇ ಕ್ಲೇಶ, ಕಷ್ಟಪಟ್ಟಂಗಷ್ಟೇ ಆಗತ್ತೆ. ಅದಕ್ಕಾಗಿ ನಾವು ಈ ವಾಸ್ತವವಾಗಿ ಇದೆಲ್ಲ ನಿರರ್ಥಕ, ಅದರಿಂದ ಹೆಚ್ಚು ಏನು ನಮಗೆ ಪ್ರಯೋಜನ ಆಗೋದಿಲ್ಲ. ಆ ಒಂದು ನಿರಾಕಾರ ಜ್ಞಾನ ಅಥವಾ ಊಹಾಪೋಹ ಇದೆಲ್ಲ ನಮಗೆ ಹೆಚ್ಚು ಏನು ನಮ್ಗೆ ಇದು ಕೊಡೋದಿಲ್ಲ. ಯಾಕಂದ್ರೆ ಸಾಯುಜ್ಯ ಮೋಕ್ಷ ಕೊಟ್ರೆ ಮತ್ತೆ ಮತ್ತೆ ಹಿಂದೆ ತಿರುಗಿ ಬರ್ಲೇಬೇಕು. ಅದರಲ್ಲಿ ಸಾಯುಜ್ಯ ಮೋಕ್ಷ ಆದ್ರೆ ಅಲ್ಲಿ ಪರ್ಮನೆಂಟ್ ಇಲ್ಲ, ಅಲ್ಲಿ ಬಹಳ ಕಾಲ ಅಲ್ಲಿ ಇದ್ದ ಮೇಲೆ ಅವ್ರು ಮತ್ತೆ ಪತನ ಹೊಂದುತ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಅಂದ್ರೆ, ಈ ಜೀವಿಗಳನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ಅವರು ನೆಲೆಗೊಳ್ಳದ ಹೊರತು ಹೇಗ್ ಮಾಡಿದ್ರು ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸುಲಭವಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ, ಪತ್ರ ಪುಷ್ಪ ಫಲ ಮತ್ತೆ ಜಲ ಇದಿಷ್ಟನ್ನ ಭಗವಂತನಿಗೆ ಅರ್ಪಿಸಿ ಭಗವಂತನನ್ನ ಸುಲಭವಾಗಿ ನಾವು ಪಡ್ಕೊಳ್ಬಹುದು. ಹೀಗಿದ್ದಾಗ ನಾವು ಮೋಕ್ಷಕ್ಕಾಗಿ ಯಾಕೆ ಸಾಹಸ ಮಾಡಬೇಕು? ಇಷ್ಟೆಲ್ಲ ಶ್ರವಣ, ಕೀರ್ತನ, ಸ್ಮರಣ, ಪೂಜನ ಸುಲಭ ಅಲ್ವಾ? ಹರೇ ಕೃಷ್ಣ, ಸುಲಭ ಅಲ್ವಾ? ಹೌದು ಮಾತಾಜಿ. ಸುಲಭಾನೇ ಮಾತಾಜಿ. ಆದರೆ ಹಠಮಾರಿಗಳಾದ ಕೆಲವು ಬದ್ಧಾತ್ಮರು ಏನ್ ಮಾಡ್ತಾರೆ, ಅವರು ದೇವೋತ್ತಮ ಪರಮ ಪುರುಷನನ್ನ ಒಪ್ಪಿಕೊಳ್ಳೋದಿಲ್ಲ. ಅವರಿಗೆ ಅದು ಕಷ್ಟ ಅಂತೆ ಒಪ್ಕೊಳ್ಳೋದು ದೇವರನ್ನ. ಹಾಗಾಗಿ ಅವರು ಏನ್ ಮಾಡ್ತಾ ಇರ್ತಾರೆ, ಅವರು ಯಾವಾಗಲೂ ಇಲ್ಲಿ ಆ ಊಹಾಪೋಹ, ದಾರ್ಶನಿಕ ಊಹಾಪೋಹ, ಯೋಗ ಮಾಡೋದು, ಇಂತಹ ಪ್ರಯತ್ನಗಳ, ಅಹಂಕಾರದ ಪ್ರಯತ್ನಗಳಂತೆ ಇವೆಲ್ಲ. ಇದರ ಪ್ರಯತ್ನಗಳ ಮೂಲಕ ಅವರು ಭಗವಂತನಿಗೆ ಶರಣಾಗದನ್ನ ತಪ್ಪಿಸ್ತಾರೆ. ಸೊ ಹಾಗಾಗಿ ಅವರು ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಅವರು ಐಹಿಕ ಲೋಕಕ್ಕೆ ಬರಬೇಕಾಗತ್ತೆ. ಬಲವಂತವಾಗಿ ಅವರನ್ನ ಆ ಐಹಿಕ ಲೋಕಕ್ಕೆ ಬರ್ಲೇಬೇಕಾಗತ್ತೆ. ಅದಕ್ಕೆ ಇಲ್ಲಿ ನೋಡಿ, ಶ್ರೀಮದ್ ಭಾಗವತದಲ್ಲಿ 10.2.32 ಏನ್ ಹೇಳಿದೆ ಅಲ್ಲಿ, ಯೇ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯಿ ಅಸ್ತಭಾವಾದ್ ಅವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ರೇಣ ಪರಂ ಪದಂ ತತಃ ಪತಂತಿ ಅದೋ ಅನಾದೃತ ಯುಷ್ಮದಾಂಗ್ರಯಃ. ಬಹುವಾಗಿ ಕಠಿಣ ಶ್ರಮ ಪಟ್ಟು ತಪೋವ್ರತಗಳನ್ನ ಆಚರಿಸಿ ಮುಕ್ತಿಯ ನೆಲೆಯನ್ನು ಒಬ್ಬ ಮನುಷ್ಯ ಪಡ್ಕೊಳ್ಬಹುದು. ಆದರೆ ಅವನು ಭಗವಂತನ ಪಾದ ಕಮಲಗಳ ಆಶ್ರಯ ಪಡೆಯೋದಿರೋದಿಲ್ಲ. ಇಸ್ ನಾಟ್ ಸರೆಂಡರ್ ಟು ಲೋಟಸ್ ಫೀಟ್ ಆಫ್ ಕೃಷ್ಣ. ಅಂತವನು ಏನಾಗ್ತಾನೆ, ಪುನಃ ಐಹಿಕದ ಕಶ್ಮಲದ ಕೂಪಕ್ಕೆ ಪತನ ಹೊಂದುತ್ತಾನೆ. ಯಾಕೆ ಪತನ ಹೊಂದುತ್ತಾನೆ? ಭಗವಂತನಿಗೆ ಶರಣಾಗಿರೋದಿಲ್ಲ. ಭಗವಂತನ ಪಾದ ಕಮಲಗಳಿಗೆ ಅವನು ಶರಣಾಗಿರೋದಿಲ್ಲ. ಈ ಚೈತನ್ಯ ಮಹಾಪ್ರಭುಗಳು ಮುಂದುವರೆದು ಹೇಳ್ತಾರೆ, ಪರಮೋನ್ನತ ಬ್ರಹ್ಮನ್ ಅದು ನಿರಾಕಾರ ಅಂತ ಒಪ್ಕೊಳ್ಳಕ್ ಆಗೋದಿಲ್ಲ. ಯಾಕೆ? ಹಾಗೆ ಒಪ್ಪಿಕೊಂಡರೆ ದೇವೋತ್ತಮ ಪರಮ ಪುರುಷನಿಗೆ ಸೇರಿದ ಷಡೈಶ್ವರ್ಯಗಳು ಬ್ರಹ್ಮನಿಗೆ ಸೇರಿದ್ದೆಂದು ಹೇಳಿ ಬರುವುದಿಲ್ಲ. ಈಗ ಕೆಲವರು ಬ್ರಹ್ಮನ್
ನಿರಾಕಾರ ಭಗವಂತ ನಿರಾಕಾರ ಅಂತ ಹೇಳಿದ್ರೆ ಈ ಭಗವಂತನಿಗೆ ಷಡೈಶ್ವರ್ಯಗಳಿದೆಯಲ್ಲ ಅದು ನಿರಾಕಾರಕ್ಕೆ ಸಿಗ್ತದೆಯಾ ಐಶ್ವರ್ಯ ಷಡೈಶ್ವರ್ಯಗಳು? ಹರೇ ಕೃಷ್ಣ. ನಿರಾಕಾರಕ್ಕೆ ಷಡೈಶ್ವರ್ಯಗಳು ಇರುತ್ತಾ? ಇಲ್ಲ ಮಾತಾಜಿ, ಇರೋದಿಲ್ಲ. ಆಕಾರವೇ ಇಲ್ಲ, ಅದಕ್ಕೆ ಐಶ್ವರ್ಯಗಳು ಎಲ್ಲಿಂದ ಬರುತ್ತೆ? ಸೊ ಹಾಗಾಗಿ ನಾವು ಬ್ರಹ್ಮನ್ ಅದು ನಿರಾಕಾರ ಭಗವಂತ ಅಂತ ಒಪ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ದೇವೋತ್ತಮ ಪರಮ ಪುರುಷನು ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿದ್ದಾನೆ. ಇದು ಎಲ್ಲ ವೇದಗಳು ಪುರಾಣಗಳು ಹೇಳ್ತದೆ. ನಾವು ಮೊದಲೇ ನೋಡಿದ್ದೇವೆ ಭಗವಂತನ ಹತ್ರ ಷಡೈಶ್ವರ್ಯಗಳಿದೆ ಅಂತ ಎಲ್ಲಾ ವೇದಗಳು ಪುರಾಣಗಳು ಹೇಳ್ತಾ ಇದೆ. ಆದರೆ ಮೂರ್ಖ ಜನರು ಇದನ್ನ ನಿರಾಕರಿಸುತ್ತಾರೆ ಮತ್ತು ಅವನನ್ನು ಹೀಗಳೆಯುತ್ತಾರೆ. ಅವ್ರು ಏನ್ ಮಾಡ್ತಾರೆ ಮೂರ್ಖ ಜನ? ಅದು ಯಾರು ಅವರು ನಿರಾಕಾರಿಗಳು ಅಂತ ಹೇಳಿ ಅವನನ್ನ ಹೀಗಳೆಯುತ್ತಾರೆ. ಹೇಗೆ ಹೀಗಳೆಯುತ್ತಾರೆ ಅಂದ್ರೆ ಕೃಷ್ಣ ಶರೀರ ಐಕ ಪ್ರಕೃತಿಗೆ ಬಂದ ಅದರ ಫಲ ಅಂತ ಹೇಳ್ತಾರಂತೆ. ಅಂದ್ರೆ ಕೃಷ್ಣನ ಐಕ ದೇಹದವನು ಅಂತ ಹೇಳ್ತಾರಂತೆ ಅವರು. ಅಂದ್ರೆ ಕೃಷ್ಣ ಭಗವಂತ ಅಂತ ಅವರು ಒಪ್ಕೊಳ್ಳಲ್ಲ. ಸೊ ಹೀಗೆ ಮಾಡುವುದು ಕೃಷ್ಣನನ್ನ ಅವಹೇಳನೆ ಮಾಡುವುದು, ಭಗವಂತನನ್ನ ಅವಹೇಳನೆ ಮಾಡುವುದು, ಅವನಿಗೆ ಅಂದ್ರೆ ಐಕದ ಅವನು ಶರೀರ ಪಡ್ಕೊಂಡಿದ್ದಾನೆ ಅಂತ ಹೇಳೋದು ಅದು ದೊಡ್ಡ ಪಾಪಕಾರ್ಯ ಅಂತೆ. ಅದು ಅವಗುಣವಂತೆ, ಪಾಪಕಾರ್ಯ. ಭಗವಾನ್ ಚೈತನ್ಯರು ಪ್ರಕಾಶಾನಂದ ಸರಸ್ವತಿ ಹಾಗೂ ಮಾಯಾವಾದಿ ಸನ್ಯಾಸಿಗಳನ್ನು ಉದ್ದೇಶಿಸಿ ನುಡಿದ ವಚನಗಳನ್ನು ನಾವು ಮರುಮಾತಿಲ್ಲದೆ ಒಪ್ಪಿಕೊಳ್ಳಬೇಕು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು? ಹರೇ ಕೃಷ್ಣ, ನಾವೇನ್ ಮಾಡ್ಬೇಕು? ಹಾಗಾದ್ರೆ ಬ್ರಹ್ಮನ್ ಅಂತ ಹೇಳದನ್ನ ಕೃಷ್ಣನಿಗೆ ನಿರಾಕಾರ, ಭಗವಂತ ನಿರಾಕಾರ ಅಂತ ಹೇಳಕ್ ಬರೋದಿಲ್ಲ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು? ಚೈತನ್ಯ ಮಹಾಪ್ರಭುಗಳು ಹೇಳಿದ್ದನ್ನ ನಾವು ಮರು ಮಾತಿಲ್ಲದೆ ಒಪ್ಕೊಬೇಕು ಮಾತಾಜಿ. ಮರು ಮಾತಿಲ್ಲ ಅಂದ್ರೆ ನಾವು ಆರ್ಗ್ಯುಮೆಂಟ್ ಮಾಡಬಾರ್ದು. ಅವ್ರು ಹೇಳಿದ್ದನ್ನ ನಾವು ಸುಮ್ಮನೆ ಒಪ್ಕೊಳ್ಬೇಕು ಅಂತ ಪ್ರಭುಪಾದರು ಬರೆದಿದ್ದಾರೆ. ಯಾಕೆ? ಅವರು ಭಗವಾನ್ ಸಾಕ್ಷಾತ್ ದೇವರು ಭಗವಂತ. ಅವ್ರು ಹೇಳಿದ ಮಾತ ನಾವು ಯಾರು ಭಗವಂತ ಹೇಳಿದ ಮಾತಿಗೆ ಅಲ್ಲಿ ವಾದ ವಿವಾದ ಇಲ್ಲ. ಸೊ ಅದನ್ನ ನಾವು ಒಪ್ಪಿಕೊಳ್ಳಬೇಕು, ಬೇರೆ ಮಾತೇ ಇಲ್ಲ. ಸೊ ಆದ್ದರಿಂದ ಇಲ್ಲಿ ಎಷ್ಟಿದೆ ನೋಡೋಣ. ಇದು ಇವತ್ತಾಗೋದಿಲ್ವ ಮಾತಾಜಿ? ಇನ್ನು ಟೈಮ್ ಆಗತ್ತಲ್ಲ, ಏನ್ ಮಾಡೋಣ? ಹರೇ ಕೃಷ್ಣ. ಮತ್ ಗಂಟೆ ಆಯ್ತು. ಹರೇ ಕೃಷ್ಣ. ಇವತ್ತಿಗೆ ನಿಲ್ಲಿಸೋಣ, ನಾಳೆ ಮುಂದುವರಿಸೋಣ. ಹರೇ ಕೃಷ್ಣ. ಆಯ್ತು ಮಾತಾಡಿ. ಯಾಕಂದ್ರೆ